नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम
Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Jaya Radha Govinda, Govinda Radhe, Jaya Radha Govinda, Govinda Radhe, Jaya Gauranita, Jaya Gauranita, Gauranita, Jaya Gauranita, Jaya Gauranita, 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 Jaya Gauranita, Jaya Prabhupada, Jaya Prabhupada, Prabhupada, Jaya Prabhupada, Jaya Prabhupada, Jaya Prabhupada, Prabhupada, Jaya Prabhupada, Nitya Gaura Hari Bol, Hari Bol, Hari Bol, Nitya Gaura Hari Bol, Nitya Gaura Hari Bol, Hari Bol, Hari Bol, Nitya Gaura Hari Bol, 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 Hari Om Namo Bhagavate Vasudevaya. Om Namo Bhagavate भगवते वासुदेवाय Om Namo Bhagavate Vasudevaya. ॐ नमो भगवते वासुदेवाय Om Namo Bhagavate Vasudevaya. Om नमो भगवते Vasudevaya. वासुदेवाय Narayanam Namaskritya नारायणं नमस्कृत्य Naram चैव नरोत्तमं नरोत्तमं Devim Saraswatim Vyasam देवीं सरस्वतीं व्यासं Tato Jayamudiraye ततो जयमुदीरये Ashtaprayeshu Abhadreshu Ashtaprayeshu प्रायेषु Bhadreshu अभद्रेषु
भागवत सेवया नित्यं नित्यं भागवत सेवया भगवती उत्तम श्लोके भगवती उत्तमश्लोके भक्तिर्भवति नैष्टिकी भक्तिर्भवति नैष्टिकी ಶ್ರೀಮದ್ ಭಾಗವತ 2ನೇ ಸ್ಕಂದ 4ನೇ ಅಧ್ಯಾಯದ ಶ್ಲೋಕ 18 ಕ್ಷೀರಾತಹೋ ಪುಲಿಂದ ಪ್ರಭುಜಿ ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಪ್ರಭುಜಿ ಕಿರಾತ ಬರ್ತಾ ಇದೆ ಮತ್ತೆ ಇವಾಗ ಬರ್ತಾ ಇದೆ ಇವಾಗ ಕಾಣಿಸ್ತಾ ಇದೆ ಮಾತಾಡಿ ಪ್ರಭುಜಿ ಕಿರಾತಹೋಣಾಂಧ್ರ ಪುಲಿಂದ ಪುಲ್ಕಷ ಕಿರಾತಹೋಣಾಂಧ್ರ ಪುಲಿಂದ ಪುಲ್ಕಷ ಆಭೀರ ಶುಂಭಾ ಯವನಾಃ ಕಸಾದಯಃ ಆಭೀರ ಶುಂಭಾ ಯವನಾಃ ಯನ್ಯೇ ಚ ಪಾಪಾ ಯತಭಾಶ್ರಯಾಶ್ರಯಾಃ ಯನ್ಯೇ ಚ ಪಾಪಾ ಯದಪಾಶ್ರಯಾಶ್ರಯಃ ಯನ್ಯೇ ಚ ಪಾಪಾ ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ ಕಿರಾತಹೋಣಾಂಧ್ರ ಪುಲಿಂದ ಪುಲ್ಕಷ ಕಿರಾತಹೋಣಾಂಧ್ರ ಪುಲಿಂದ ಪುಲ್ಕಷ ಆಭೀರ ಶುಂಭಾ ಯವನಾಃ ಕಸಾದಯಃ ಆಭೀರ ಶುಂಭಾ ಯವನಾಃ ಕಸಾದಯಃ ಯನ್ಯೇ ಚ ಪಾಪಾ ಯದಪಾಶ್ರಯಾಶ್ರಯಾಃ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ ಪಾರ್ವತಿ ಮಾತಾಜಿ ಓದಿ ಶ್ಲೋಕ. ಹರೇ ಕೃಷ್ಣ ಪ್ರಭುಜಿ. ಕಿರಾತ ಹೋಣೀಂದ್ರ ಪುಲಿಂದ ಪುಲ್ಕಷಃ ಅಭೀರ ಶುಂಭಾ ಯುವನಾಂ ಕಸಾದಯಃ ಯನ್ನೆನೆ ಚ ಪಾಪಾ ಯದಪಾಶಯಾಶ್ರಯಃ ಶುದ್ಧಂತಿ ತಸ್ಮೈ ಪ್ರಭವಿಷ್ಣುವೇ ನಮಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಸುರೇಶ್ ಮಾತಾಜಿ ಓದಿ. ಕಿರಾತ ಹೂಣಂದ್ರ ಪುಲಿಂದ ಪುಲ್ಕಷ ಆಭೀರಂಶುಭಾ ಯೌವನಾಃ ಕಸಾದಯಃ ಯೇನಾ ಚ ಪಾಪಾ ಯದಪಾಶಯಾಶ್ರಯಾಃ ಶುಂಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಹರೇ ಕೃಷ್ಣ ಪ್ರಭು. ರತ್ನಾಕರ್ ಮಾತಾಜಿ. ಹರೇ ಕೃಷ್ಣ. ಕಿರಾತ ಹೋಣಂದ್ರ ಪುಲಿಂದ್ರ ಪುಲ್ಲ ಏನು ಸ್ಕ್ರೀನ್ ಇದಾಗಿದೆ ಸರ್. ಹೂಣಂದ್ರ ಕಸಾದಯ ತಸ್ಮೈ ಪ್ರಭವಿಷ್ಣವೇ ನಮಃ. ಸುಮತಿ ಭಟ್ ಮಾತಾಜಿ ನೀವು ಪದಾರ್ಥ ಅನುವಾದ ಓದಿ. ಓದ್ತೇನೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಕಿರಾತ ಭಾರತದ ಒಂದು ಹಳೆಯ ಪ್ರಾಂತದ ನಿವಾಸಿಗಳು. ಹೂಣ ಜರ್ಮನಿ ಮತ್ತು ರಷ್ಯಾದ ಒಂದು ಭಾಗದ ಜನಾಂಗ. ಆಂಧ್ರ ದಕ್ಷಿಣ ಭಾರತದ ಒಂದು ಪ್ರಾಂತದ ಜನ. ಪುಲಿಂದ ಗ್ರೀಕರು. ಪುಲ್ಕಷ ಇನ್ನೊಂದು ಪ್ರಾಂತದವರು. ಅಭೀರ ಹಳೆಯ ಸಿಂಧ್ ಪ್ರಾಂತದ ಒಂದು ಭಾಗದ ಜನಾಂಗ. ಕುಂಭ ಮತ್ತೊಂದು ಪ್ರಾಂತದವರು. ಯವನ ತುರ್ಕಿಯವನು. ಖಸಾದಯ ಮಂಗೋಲ ಪ್ರಾಂತದವರು. ಅವರೆಲ್ಲರೂ. ಅನ್ಯೇ ಇತರರು. ಚ ಕೂಡ. ಪಾಶ ಪಾಪ ಕಾರ್ಯಗಳಲ್ಲಿ ಒಗ್ಗಿದವರು. ಯತ್ ಯಾರ.
ಅಪಾಶ್ರಯ ಆಶ್ರಯಾಹ ಭಗವದ್ಭಕ್ತರ ಆಶ್ರಯವನ್ನು ಹೊಂದಿ ಮದ್ಯಂತಿ ಕೂಡಲೇ ಶುದ್ಧನಾಗುತ್ತಾರೋ ತಸ್ಮೈ ಆ ಪ್ರಭವಿಷ್ಣವೇ ಶಕ್ತಿಶಾಲಿಯಾದ ವಿಷ್ಣುವಿಗೆ ನಮಃ ನಮಸ್ಕಾರಗಳು. ಅನುವಾದ: ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಶ, ಅಭೀರ, ಕುಂಭ, ಯವನ, ಖಗ ಜನಾಂಗದ ಸದಸ್ಯರು ಮತ್ತು ಪಾಪ ಕಾರ್ಯಗಳಲ್ಲಿ ಆಸಕ್ತರಾದ ಇತರರು ಪರಮಶಕ್ತನಾದ ಭಗವಂತನ ಭಕ್ತರನ್ನು ಆಶ್ರಯಿಸಿ ಪುನೀತರಾಗಬಹುದು. ಅವನಿಗೆ ತನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀಧರ್ ಭಟ್ ಪ್ರಭುಜಿ ಸ್ಟಾರ್ಟ್ ಮಾಡಿ. ಎರಡೆರಡು ಓದ್ಬೋದು ಅನ್ಸುತ್ತೆ. ಎರಡೆರಡು ಇದ್ರ ಬಗ್ಗೆ ಓದಿ ನೀವು. ಎರಡೆರಡು ತರ ಇದೆ, ಒಬ್ಬೊಬ್ರು ಎರಡೆರಡು. ಹರೇ ಕೃಷ್ಣ. ಕಿರಾತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಪ್ರಸ್ತಾಪಿಸಲಾಗಿರುವ ಪ್ರಾಚೀನ ಭಾರತದ ಒಂದು ಪ್ರಾಂತ. ಕಿರಾತರು ಭಾರತದ ಮೂಲ ನಿವಾಸಿಗಳಾಗಿದ್ದರೆಂದು ಸಾಮಾನ್ಯವಾಗಿ ತಿಳಿದ ಸಂಗತಿ. ಈಗ ಆಧುನಿಕ ಕಾಲದಲ್ಲಿ ಬಿಹಾರ್ ಮತ್ತು ಛೋಟಾ ನಾಗಪುರದ ಸಂತಲ್ ಪಗರಣದಲ್ಲಿ ಇಂದಿನ ಕಿರಾತವೆಂಬ ಪ್ರದೇಶವಿದ್ದಿರಬಹುದು. ಹೂಣ ಜರ್ಮನಿಯ ಪೂರ್ವ ಭಾಗ ಮತ್ತು ರಷ್ಯಾದ ಒಂದು ಭಾಗ ಸೇರಿ ಹೂಣ ಸಂಸ್ಥಾನ ಎಂದು ಹೆಸರಾಗಿತ್ತು. ಅದರಂತೆ ಗಿರಿಜನರನ್ನು ಹೂಣರೆಂದು ಕರೆಯುತ್ತಿದ್ದರು. ಆಂಧ್ರ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಪ್ರಸ್ತಾಪಿತವಾಗಿರುವ ದಕ್ಷಿಣ ಭಾರತದ ಒಂದು ಪ್ರಾಂತ. ಈಗಲೂ ಅದು ಅದೇ ಹೆಸರನ್ನು ಹೊಂದಿದೆ. ಪುಲಿಂದ ಮಹಾಭಾರತದಲ್ಲಿ ಪುಲಿಂದ ಪ್ರಾಂತದ ನಿವಾಸಿಗಳ ಬಗೆಗೆ ಪ್ರಸ್ತಾಪಿತವಾಗಿದೆ. ಈ ದೇಶವನ್ನು ಭೀಮ ಮತ್ತು ಸಹದೇವ ಜಯಿಸಿದರು. ಗ್ರೀಕರು ಪುಲಿಂದರೆಂದು ಹೆಸರಾಗಿದ್ದರು. ಮಹಾಭಾರತದ ವನಪರ್ವದಲ್ಲಿ ವೈದಿಕರೆಲ್ಲರ ಈ ಭಾಗದ ಜನಾಂಗವು ಜಗತ್ತಿನ ಮೇಲೆ ಆಧಿಪತ್ಯ ಮಾಡುವುದೆಂದು ಪ್ರಸ್ತಾಪಿತವಾಗಿದೆ. ಈ ಪುಲಿಂದ ಪ್ರಾಂತ ಕೂಡ ಭಾರತದ ಪ್ರಾಂತಗಳಲ್ಲಿ ಒಂದಾಗಿತ್ತು. ಅಲ್ಲಿನ ನಿವಾಸಿಗಳು ಕ್ಷತ್ರಿಯ ರಾಜರೆಂದು ಪರಿಗಣಿತರಾಗಿದ್ದರು. ಆದರೆ ಅವರು ವೈದಿಕ ಸಂಸ್ಕೃತಿಯನ್ನು ತ್ಯಜಿಸಿದ್ದರಿಂದ ಅವರನ್ನು ಮ್ಲೇಚ್ಛರೆಂದು ಕರೆಯಲಾಯಿತು. ಇಸ್ಲಾಂ ಸಂಸ್ಕೃತಿಯನ್ನು ಅನುಸರಿಸಿದವರನ್ನು ಕಾಫಿರರು ಹಾಗೂ ಕ್ರೈಸ್ತ ಸಂಸ್ಕೃತಿಯನ್ನು ಅನುಸರಿಸಿದವರನ್ನು ಹೀದನ್ ಎಂದು ಕರೆದ ಹಾಗೆ. ಧನ್ಯವಾದಗಳು. ಹರೇ ಕೃಷ್ಣ. ಶಿವಪ್ರಕಾಶ್ ಪ್ರಭುಜಿ ನೀವು ಓದಿ. ಹರೇ ಕೃಷ್ಣ ಪ್ರಭುಜಿ. ಅಭೀರ ಈ ಹೆಸರು ಕೂಡ ಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವತಗಳೆರಡರಲ್ಲೂ ಕಂಡುಬರುತ್ತದೆ. ಈ ಪ್ರಾಂತ ಸಿಂಧ ಸರಸ್ವತಿ ನದಿ ತೀರದಲ್ಲಿತ್ತು ಎಂದು ಅಲ್ಲಿ ಹೇಳಲಾಗಿದೆ. ಆಧುನಿಕ ಸಿಂಧ್ ಪ್ರಾಂತ ಹಿಂದೆ ಅರೇಬಿಯನ್ ಸಮುದ್ರದ ಆಚೆಗೂ ವಿಸ್ತರಿಸಿತ್ತು. ಆ ಪ್ರಾಂತದ ಎಲ್ಲಾ ನಿವಾಸಿಗಳನ್ನು ಅಬೀರರು ಎಂದು ಕರೆಯುತ್ತಿದ್ದರು. ಅವರು ಯುಧಿಷ್ಠಿರ ಮಹಾರಾಜರ ಆಧಿಪತ್ಯಕ್ಕೆ ಒಳಪಟ್ಟಿದ್ದರು. ಮಾರ್ಕಂಡೇಯನ ಹೇಳಿಕೆಯ ಪ್ರಕಾರ ಜಗತ್ತಿನ ಈ ಭಾಗದ ಮ್ಲೇಚ್ಛರರು ಕೂಡ ಭಾರತವನ್ನು ಆಳುತ್ತಾರೆ. ಪುಲಿಂದರು ಆಳಿದುದರಿಂದ ಆ ಮಾತು ಆಮೇಲೆ ನಿಜವಾಯಿತು. ಪುಲಿಂದರ ಪರವಾಗಿ ಅಲೆಕ್ಸಾಂಡರ್ ಭಾರತವನ್ನು ಜಯಿಸಿದ. ಅಬೀರರ ಪರವಾಗಿ ಮಹಮ್ಮದ್ ಗೋರಿ ಭಾರತವನ್ನು ಜಯಿಸಿದ. ಈ ಅಬೀರರು ಕೂಡ ಹಿಂದೆ ಬ್ರಾಹ್ಮಣ ಸಂಸ್ಕೃತಿಯೊಳಗಿನ ಕ್ಷತ್ರಿಯರಾಗಿದ್ದರು. ಆದರೆ ಅವರು ಆಮೇಲೆ ಸಂಬಂಧವನ್ನು ತೊರೆದರು. ಪರಶುರಾಮನಿಗೆ ಹೆದರಿದ್ದ ಕ್ಷತ್ರಿಯರು ಕಕೇಶಿಯನ್ ಗಿರಿ ಪ್ರದೇಶದಲ್ಲಿ ಅಡಗಿಕೊಂಡಿದ್ದರು. ಅವರೇ ಮುಂದೆ ಅಬೀರರೆಂದು ಹೆಸರಾದರು. ಅವರು ನೆಲೆಸಿದ್ದ ಪ್ರದೇಶ ಅಬೀರ ದೇಶವೆಂದು ಹೆಸರಾಯಿತು. ಶುಂಭರು ಅಥವಾ ಕಂಕರು ಇವರು ಪ್ರಾಚೀನ ಭಾರತದ ಕಂಕ ಪ್ರಾಂತದ ನಿವಾಸಿಗಳೆಂದು ಮಹಾಭಾರತದಲ್ಲಿ ಪ್ರಸ್ತಾಪಿತವಾಗಿದೆ. ಯುವನರು ಯಯಾತಿ ಮಹಾರಾಜನ ಮಕ್ಕಳಲ್ಲಿ ಒಬ್ಬನ ಹೆಸರು ಯುವನ ಎಂದಿತ್ತು. ಜಗತ್ತಿನಲ್ಲಿ ಟರ್ಕಿ ಎಂದು ಹೆಸರಾದ ಪ್ರಾಂತವನ್ನು ಅವನಿಗೆ ಆಳಲು ನೀಡಲಾಗಿತ್ತು. ಆದುದರಿಂದ ತುರ್ಕರು ಯುವನ ಮಹಾರಾಜನ ವಂಶಜರಾದುದರಿಂದ ಯುವನರು. ಮುಂದೆ ಬ್ರಾಹ್ಮಣ ಸಂಸ್ಕೃತಿಯನ್ನು ತ್ಯಜಿಸುವುದರಿಂದ ಅವರು ಮ್ಲೇಚ್ಛರಾದರು. ಯುವನರನ್ನು ಕುರಿತು ವರ್ಣನೆ ಮಹಾಭಾರತದಲ್ಲಿ ಆದಿಪರ್ವ 85.34 ಬರುತ್ತದೆ. ತುರ್ವಸು ಎಂಬ ಮತ್ತೊಬ್ಬ ರಾಜ ಕೂಡ ಯುವನ ಎಂದು ಹೆಸರಾಗಿದ್ದಾನೆ. ಪಾಂಡವರನ್ನು ಸಹದೇವ ಅವನ ದೇಶವನ್ನು ಜಯಿಸಿದ. ಈ ಪಾಶ್ಚಾತ್ಯ ಯುವನ ಕರ್ಣನ ಒತ್ತಾಯದಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನ ಪಕ್ಷಕ್ಕೆ ಸೇರಿದ್ದ. ಈ ಯುವನರು ಕೂಡ ಭಾರತವನ್ನು ಗೆಲ್ಲುವರೆಂಬ ಭವಿಷ್ಯವಾಣಿ ನಿಜವಾಯಿತು. ಧನ್ಯವಾದ ಪ್ರಭು. ಯವನ. ಹೌದು, ಯವನ. ಧನ್ಯವಾದ ಪ್ರಭು. ನೆಕ್ಸ್ಟ್ ಕೃಷ್ಣಮೂರ್ತಿ ಪ್ರಭು ನೀವು ಓದಿ. ಕಸ ದೇಶದ ನಿವಾಸಿಗಳ ವಿಷಯ ಮಹಾಭಾರತದಲ್ಲಿ ದ್ರೋಣ ಪರ್ವ
ಪ್ರಸ್ತಾಪಿಸಲಾಗಿದೆ. ಮೇಲ್ದುಟಿಯ ಮೇಲೆ ಮೀಸೆ ಸರಿಯಾಗಿ ಬೆಳೆಯದವರನ್ನು ಸಾಮಾನ್ಯವಾಗಿ ಕಸರೆಂದು ಕರೆಯುತ್ತಾರೆ. ಆದ್ದರಿಂದ ಮಂಗೋಲಿಯನ್ನರು, ಚೀನಿಯರು ಮತ್ತು ಇಂತಹ ಇನ್ನಿತರರು ಕಸರು. ಮೇಲೆ ಪ್ರಸ್ತಾಪಿಸಿದ ಈ ಐತಿಹಾಸಿಕ ಹೆಸರುಗಳು ಪ್ರಪಂಚದ ವಿವಿಧ ದೇಶಗಳಾಗಿವೆ. ಸತತವಾಗಿ ಪಾಪಕರ್ಮಗಳಲ್ಲಿ ನಿರತರಾದವರು ಕೂಡ ಭಗವಂತನ ಭಕ್ತರ ಆಶ್ರಯಕ್ಕೆ ಬಂದರೆ ಪರಿಪೂರ್ಣ ಮಾನವರ ಮಟ್ಟಕ್ಕೆ ಸುಧಾರಿಸಬಹುದು. ಜೇಸಸ್ ಕ್ರೈಸ್ಟ್ ಮತ್ತು ಮೊಹಮ್ಮದ್ ಈ ಜಗತ್ತಿನಲ್ಲಿ ಭಗವಂತನ ಪರವಾಗಿ ಅದ್ಭುತ ಸೇವೆ ಸಲ್ಲಿಸಿದ ಇಬ್ಬರು ಪ್ರಚಂಡ ಭಕ್ತರು. ಜಗತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ದೈವರಹಿತ ನಾಗರಿಕತೆಯ ಬದಲು ಭಗವಂತನ ಭಕ್ತರಿಗೆ ಜಗತ್ತಿನ ಆಡಳಿತ ಸೂತ್ರದ ನಾಯಕತ್ವವನ್ನು ವಹಿಸಿಕೊಡಬೇಕೆಂದು ಶುಕಮುನಿಗಳ ವಾಕ್ಯದಿಂದ ಕಂಡು ಬರುತ್ತದೆ. ಅದಕ್ಕಾಗಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಎಂಬ ಸಂಸ್ಥೆಯನ್ನು ವಿಶ್ವಮಟ್ಟದಲ್ಲಿ ಆರಂಭಿಸಲಾಗಿದೆ. ಈ ಸರ್ವಶಕ್ತನಾದ ಭಗವಂತನ ಅನುಗ್ರಹದಿಂದ ಜಗತ್ತಿನಾದ್ಯಂತ ಮಾನವರ ಹೃದಯದಲ್ಲಿ ಸಂಪೂರ್ಣ ಪರಿವರ್ತನೆ ಆಗುವುದು. ಏಕೆಂದರೆ ಸಾಮಾನ್ಯ ಜನರು ದೂಸರಿತವಾದ ಮನಸ್ಸುಗಳನ್ನು ಶುದ್ಧಗೊಳಿಸಿ ಪರಿವರ್ತನೆ ಮಾಡಲು ಭಗವಂತನ ಭಕ್ತರು ಸಮರ್ಥ ಅಧಿಕಾರಿಗಳು. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಲಿ. ಹರೇ ಕೃಷ್ಣ. ಹರೇ ಆಶಾ ಹೇಮಂತ್ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜು. ಏಕೆಂದರೆ ಭಗವಂತನ ಪರಿಶುದ್ಧ ಭಕ್ತರಿಗೆ ರಾಜಕೀಯ ಮುಂದಾಳುತನದಲ್ಲಾಗಲಿ ಅಥವಾ ಮಾತಾಜಿ ಜಗತ್ತಿನ ರಾಜಕಾರಣಿಗಳು ತಮ್ಮ ಸ್ಥಾನಗಳಲ್ಲೇ ಉಳಿದುಕೊಳ್ಳಬಹುದು. ಹರೇ ಕೃಷ್ಣ ಪ್ರಭುಜಿ. ಜಗತ್ತಿನ ರಾಜಕಾರಣಿಗಳು ತಮ್ಮ ಸ್ಥಾನಗಳಲ್ಲೇ ಉಳಿದುಕೊಳ್ಳಬಹುದು. ಏಕೆಂದರೆ ಭಗವಂತನ ಪರಿಶುದ್ಧ ಭಕ್ತರಿಗೆ ರಾಜಕೀಯ ಮುಂದಾಳುತನದಲ್ಲಾಗಲಿ ಅಥವಾ ರಾಜನೀತಿ ಗೋಜಲುಗಳಲ್ಲಾಗಲಿ ಆಸಕ್ತಿ ಇಲ್ಲ. ಜನಸಾಮಾನ್ಯರು ರಾಜಕೀಯ ಪ್ರಚಾರದಿಂದ ದಾರಿ ತಪ್ಪದಂತೆ ನೋಡಿಕೊಳ್ಳುವುದರಲ್ಲಿ ಹಾಗೂ ಅಂತಿಮವಾಗಿ ದುರ್ಗತಿಗೆ ಈಡಾಗುವಂತಹ ಮಾದರಿಯ ನಾಗರಿಕತೆಯನ್ನು ಅನುಸರಿಸಿ ಅಮೂಲ್ಯವಾದ ಮಾನವ ಜೀವನ ಹಾಳಾಗಬಾರದೆನ್ನುವುದರಲ್ಲಿ ಮಾತ್ರ ಭಕ್ತರಿಗೆ ಆಸಕ್ತಿ. ಆದುದರಿಂದ ಭಕ್ತರ ಉತ್ತಮ ಸಮಾಲೋಚನೆಯಿಂದ ರಾಜಕಾರಣಿಗಳಿಗೆ ಮಾರ್ಗದರ್ಶನ ದೊರೆತರೆ ಚೈತನ್ಯ ಮಹಾಪ್ರಭುಗಳು ತೋರಿಸಿದಂತೆ ಭಕ್ತರು ಮಾಡುವ ಪುನೀತಕಾರಿ ಪ್ರಚಾರದಿಂದ ನಿಶ್ಚಯವಾಗಿಯೂ ಪ್ರಪಂಚದ ಪರಿಸ್ಥಿತಿಯಲ್ಲಿ ಮಹತ್ವಪೂರ್ಣವಾದ ಬದಲಾವಣೆ ಉಂಟಾಗುತ್ತದೆ. ಯತ್ ಕೀರ್ತನಂ ಎಂಬ ಪದದ ಜಿಜ್ಞಾಸೆಯಿಂದ ಶುಕಮುನಿಗಳು ತಮ್ಮ ಪ್ರಾರ್ಥನೆಯನ್ನು ಪ್ರಾರಂಭಿಸಿದಂತೆ ಚೈತನ್ಯ ಮಹಾಪ್ರಭುಗಳು ಭಗವಂತನ ಪುಣ್ಯನಾಮವನ್ನು ಕೀರ್ತಿಸುವುದರಿಂದಲೇ ಅದ್ಭುತವಾದ ಹೃದಯ ಪರಿವರ್ತನೆಯಾಗುತ್ತದೆ ಎಂದು, ಅದರಿಂದ ರಾಜಕಾರಣಿಗಳು ಮಾನವ ಜನಾಂಗಗಳ ನಡುವೆ ಸೃಷ್ಟಿಸಿರುವ ತಪ್ಪು ಕಲ್ಪನೆಗಳು ಕೂಡಲೇ ನಂದಿ ಹೋಗುತ್ತವೆಂದು ಹೇಳಿದ್ದಾರೆ. ಹೀಗೆ ತಪ್ಪು ಕಲ್ಪನೆಗಳ ಬೆಂಕಿ ನಂದಿದ ಮೇಲೆ ಇತರ ಪ್ರಯೋಜನಗಳು ತಾವಾಗಿಯೇ ಹಿಂಬಾಲಿಸುತ್ತವೆ. ಈ ಪುಟಗಳಲ್ಲಿ ನಾವು ಅನೇಕ ಸಲ ಚರ್ಚಿಸಿದಂತೆ ಮರಳಿ ಭಗವದ್ಧಾಮಕ್ಕೆ ಹೋಗುವುದೇ ಎಲ್ಲರ ಗುರಿಯಾಗಿದೆ. ಧನ್ಯವಾದ. ವೈಷ್ಣವ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಭಾಚಂದ್ರ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ವೈಷ್ಣವ ಪಂಥವೆಂದು ಸಾಮಾನ್ಯವಾಗಿ ಪರಿಚಿತವಾಗಿರುವ ಭಕ್ತಿ ಪಂಥದ ಪ್ರಕಾರ ಯಾರು ಬೇಕಾದರೂ ಭಗವಂತನ ಸಾಕ್ಷಾತ್ಕಾರದ ಹಾದಿಯಲ್ಲಿ ಮುಂದುವರಿಯಬಹುದು. ಅದಕ್ಕೆ ಯಾವ ತಡೆ ಇಲ್ಲ. ವೈಷ್ಣವನು ಮೇಲೆ ಹೇಳಿದ ಕಿರಾತ ಇತ್ಯಾದಿ ಜನರನ್ನು ಕೂಡ ವೈಷ್ಣವರಾಗಿ ಪರಿವರ್ತಿಸುವಷ್ಟು ಶಕ್ತಿಶಾಲಿ. ಭಗವಂತನ ಭಕ್ತನಾಗಲು ಯಾರಿಗೂ ಅಂತ್ಯ ಜನರು ಅಥವಾ ಸ್ತ್ರೀಯರು, ಶೂದ್ರರು ಅಥವಾ ವೈಶ್ಯರಿಗೆ ಕೂಡ ತಡೆ ಇಲ್ಲ ಎಂದು ಭಗವದ್ಗೀತೆಯಲ್ಲಿ 9.32 ಭಗವಂತನೇ ಹೇಳಿದ್ದಾನೆ. ಹೀಗೆ ಭಕ್ತನಾಗುವುದರಿಂದ ಪ್ರತಿಯೊಬ್ಬರು ಮರಳಿ ಭಗವದ್ಧಾಮಕ್ಕೆ ತೆರಳಲು ಅರ್ಹತೆ ಗಳಿಸುತ್ತಾರೆ. ಇದಕ್ಕೆ ಬೇಕಾದ ಒಂದೇ ಅರ್ಹತೆ ಎಂದರೆ ಕೃಷ್ಣನ ದಿವ್ಯ ಜ್ಞಾನದಲ್ಲಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಪರಿಪೂರ್ಣ ಅರಿವುಳ್ಳ ಶುದ್ಧ ದೈವ ಭಕ್ತನ ಬಳಿ ವ್ಯಕ್ತಿಯು ಆಶ್ರಯ ಪಡೆಯಬೇಕಷ್ಟೇ. ಕೃಷ್ಣ ಜ್ಞಾನದಲ್ಲಿ ಪರಿಪೂರ್ಣ ಅರಿವನ್ನು ಗಳಿಸುವ ಪ್ರಪಂಚದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯಾಗಲಿ ಅವನು ಪರಿಶುದ್ಧ ಭಕ್ತನಾಗುತ್ತಾನೆ. ಜನಸಾಮಾನ್ಯರಿಗೆ ಗುರುವಾಗಿ ಅವರ ಹೃದಯ ಪರಿಶುದ್ಧಗೊಳಿಸಿ ಮೇಲೇರುತ್ತಾನೆ. ಒಬ್ಬ ವ್ಯಕ್ತಿಯು ಅತ್ಯಂತ ಪಾಪಿಷ್ಠನಾಗಿದ್ದರೂ
ಶುದ್ಧ ವೈಷ್ಣವನೊಡನೆ ವ್ಯವಸ್ಥಿತ ಸಂಪರ್ಕದಿಂದ ಅವನನ್ನು ಕೂಡಲೇ ಪರಿಶುದ್ಧಗೊಳಿಸಬಹುದು. ಆದುದರಿಂದ ಜಾತಿ ಮತಗಳನ್ನು ಲೆಕ್ಕಿಸದೆ ಜಗತ್ತಿನ ಯಾವುದೇ ಭಾಗದಿಂದಲಾದರೂ ನಿಜವಾದ ಶಿಷ್ಯನನ್ನು ವೈಷ್ಣವನು ಸ್ವೀಕರಿಸಬಹುದು. ನಿಯಂತ್ರಕ ತತ್ವಗಳಿಂದ ಬ್ರಾಹ್ಮಣ ಸಂಸ್ಕೃತಿಯ ದಿವ್ಯ ಶುದ್ಧ ವೈಷ್ಣವನ ಮಟ್ಟಕ್ಕೆ ಅವನು ಮೇಲೆತ್ತಬಹುದು. ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವವನೆಂದು ಹೇಳಿಕೊಳ್ಳುವವರಲ್ಲಿ ಕೂಡ ಆ ಪದ್ಧತಿ ಕ್ರಮಾಗತ ಆಚರಣೆಯಲ್ಲಿಲ್ಲ. ಪ್ರಸ್ತುತ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಕ್ರಾಂತಿಯ ಸನ್ನಿವೇಶದಲ್ಲಿ ಆ ಸಂಪ್ರದಾಯಗಳ ಪುನರ್ಸ್ಥಾಪನೆಯು ಈಗ ಅಸಂಭವ. ಯಾವುದೇ ದೇಶದ ಯಾವುದೇ ಸಂಪ್ರದಾಯವನ್ನು ಪರಿಗಣಿಸದೆ ಯಾವುದೇ ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ವೈಷ್ಣವ ಪಂಥಕ್ಕೆ ಸೇರಿಕೊಳ್ಳಬಹುದು. ಈ ಲೋಕತ್ರಯೋತ್ತರವಾದ ಪ್ರಕ್ರಿಯೆಗೆ ಯಾವ ಅಡೆತಡೆಗಳೂ ಇಲ್ಲ. ಆದುದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಜ್ಞೆಯಂತೆ ಶ್ರೀಮದ್ ಭಾಗವತದ ಅಥವಾ ಭಗವದ್ಗೀತೆಯ ಪಂಥವನ್ನು ಪ್ರಪಂಚಾದ್ಯಂತ ಉಪದೇಶಿಸಬಹುದು. ಆದುದರಿಂದ ಆ ದಿವ್ಯ ಪಂಥವನ್ನು ಅಂಗೀಕರಿಸಲು ಸಿದ್ಧರಿರುವವರೆಲ್ಲ ಇನ್ನೊಬ್ರು ಓದ್ಲಿ. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ. ಧನ್ಯವಾದ ಮಾತಾಜಿ. ಚಂದ್ರಕಲಾ ಮಾತಾಜಿ ಓದಿ. ಹರೇ ಕೃಷ್ಣ. ಪ್ರಭುಜಿ ಎಲ್ಲಿಂದ ಓದ್ಬೇಕು ಪ್ರಭುಜಿ? ಅದರಿಂದ ಆ ದಿವ್ಯ ಪಂಥವನ್ನು ಅಂಗೀಕರಿಸಲು ಒಂದ್ ಸೆಕೆಂಡ್. ಅದು ಅದರಿಂದ ಆ ದಿವ್ಯ ಪಂಥವನ್ನು ಅಂಗೀಕರಿಸಲು ಸಿದ್ಧರಿರುವವರನ್ನೆಲ್ಲ ಉದ್ಧಾರ ಮಾಡಬಹುದು. ಭಕ್ತರು ಮಾಡುವ ಇಂಥ ಸಾಂಸ್ಕೃತಿಕ ಪ್ರಚಾರವನ್ನು ದೇಶದ ಸಂಪ್ರದಾಯಕ್ಕೆ ಕಟ್ಟು ಬೀಳದ ನಿಷ್ಪಕ್ಷಪಾತಿಗಳು ಕುತೂಹಲಿಗಳು ಆದ ಜನರೆಲ್ಲರೂ ಖಂಡಿತವಾಗಿಯೂ ಸ್ವೀಕರಿಸುವರು. ಒಬ್ಬ ವೈಷ್ಣವ ದೇವಾಲಯದಲ್ಲಿರುವ ವಿಗ್ರಹವನ್ನು ಮಿಥ್ಯಾ ಪ್ರತಿಮೆ ಎಂದು ಹೇಗೆ ಭಾವಿಸುವುದಿಲ್ಲವೋ ಹಾಗೆಯೇ ಇನ್ನೊಬ್ಬ ವೈಷ್ಣವನನ್ನು ಕೇವಲ ಹುಟ್ಟಿನ ಆಧಾರದ ಮೇಲೆ ಸ್ವೀಕರಿಸುವುದಿಲ್ಲ. ಈ ವಿಷಯದಲ್ಲಿ ಎಲ್ಲಾ ಸಂದೇಹಗಳನ್ನು ನಿವಾರಿಸಲು ಶುಕಮುನಿಗಳು ಸರ್ವಶಕ್ತನಾದ ಭಗವಂತನ ಆಶೀರ್ವಾದವನ್ನು ಕೋರುತ್ತಾನೆ. ಪ್ರಭ ವಿಷ್ಣವೇ ನಮಃ. ಹೇಗೆ ಸರ್ವಶಕ್ತನಾದ ಭಗವಂತನು ದೇವಾಲಯದಲ್ಲಿರುವ ಆರಾಧನಾ ಮೂರ್ತಿಯಾದ ತನ್ನ ರೂಪದಿಂದ ಅರ್ಚನೆ ಪಡೆದು ಭಕ್ತನ ವಿನೀತ ಸೇವೆಯನ್ನು ಸ್ವೀಕರಿಸುತ್ತಾನೆಯೋ ಹಾಗೆಯೇ ಶುದ್ಧ ವೈಷ್ಣವನು ತನ್ನ ಶರೀರವನ್ನು ಭಗವಂತನ ಸೇವೆಗೆ ಅರ್ಪಿಸಿದಾಗ ಮತ್ತು ಅರ್ಹ ವೈಷ್ಣವನಿಂದ ತರಬೇತಿ ಹೊಂದಿದಾಗ ಕೂಡಲೇ ಲೋಕೋತ್ತರವಾದ ಬದಲಾವಣೆಯನ್ನು ಹೊಂದುತ್ತಾನೆ. ಸ್ವಲ್ಪ ಮೇಲೆ ಮಾಡ್ಬೇಕು ಪ್ರಭುಜಿ. ಈ ಕುರಿತ ವೈಷ್ಣವ ನಿಯಮಾವಳಿಗಳು ಈ ರೀತಿ ಇವೆ. ಇನ್ನೊಬ್ರು ಲಾಸ್ಟ್ ನೊಬ್ರು ಓದ್ಬೋದು. ಧನ್ಯವಾದಗಳು ಮಾತಾಜಿ. ಪುಷ್ಪಾ ಶೆಟ್ಟಿ ಮಾತಾಜಿ ನೀವು ಓದ್ಬಿಡಿ. ಕೇಳಿಸ್ತಾ ಇಲ್ಲ ಮಾತಾಜಿ ನೀವು ಹೇಳೋದು. ಗುರುಷೋ ನರಮತಿರ್ ವೈಷ್ಣವೇ ಜಾತಿ ಬುದ್ಧಿ ಶ್ರೀ ವಿಷ್ಣು ಶಬ್ದ ಸಾಮಾನ್ಯ ಬುದ್ಧಿ ಇತ್ಯಾದಿ ಮಂದಿರದಲ್ಲಿ ಪೂಜೆಗೊಳ್ಳುವ ಭಗವಂತನ ವಿಗ್ರಹವನ್ನು ಕೇವಲ ಒಂದು ಮಿಥ್ಯ ಪ್ರತಿಮೆ ಎಂದು ವ್ಯಕ್ತಿಯು ಭಾವಿಸಕೂಡದು. ಹಾಗೆಯೇ ಅಧಿಕೃತ ಗುರುವನ್ನು ಸಾಮಾನ್ಯ ಮನುಷ್ಯನೆಂದು ಭಾವಿಸಬಾರದು. ಇದೇ ರೀತಿಯಾಗಿ ಶುದ್ಧ ವೈಷ್ಣವನನ್ನು ಯಾವುದೇ ಜಾತಿಗೆ ಸೇರುವನೆಂದು ಭಾವಿಸಬಾರದು ಇತ್ಯಾದಿ ಪದ್ಮಪುರಾಣ. ಇದರ ತಾತ್ಪರ್ಯವೇನೆಂದರೆ ಸರ್ವಶಕ್ತನಾದ ಭಗವಂತನು ಯಾವುದೇ ಸನ್ನಿವೇಶದಲ್ಲಿ ಜಗತ್ತಿನ ಯಾವುದೇ ಭಾಗದಿಂದ ಬಂದ ವ್ಯಕ್ತಿಯನ್ನಾಗಲಿ ನೇರವಾಗಿ ತಾನೇ ಅಥವಾ ತನ್ನ ನಿಜ ರೂಪವಾದ ಗುರುವಿನ ಮುಖಾಂತರವಾಗಿ ಸ್ವೀಕರಿಸಬಲ್ಲ. ಚೈತನ್ಯ ಮಹಾಪ್ರಭುಗಳು ನಿಜ ರೂಪವಾದ ಗುರುವಿನ ಮುಖಾಂತರವಾಗಿ ಸ್ವೀಕರಿಸಬಲ್ಲ. ಚೈತನ್ಯ ಮಹಾಪ್ರಭುಗಳು ವರ್ಣಾಶ್ರಮಕ್ಕೆ ಸೇರಿಲ್ಲದ ಜನಾಂಗಗಳಿಂದ ಅನೇಕ ಭಕ್ತರನ್ನು ಸ್ವೀಕರಿಸಿದರು. ನಮಗೆ ಬೋಧಿಸಲು ನಾವು ಯಾವುದೇ ಜಾತಿಗಾಗಲಿ ಅಥವಾ ವರ್ಣಾಶ್ರಮಕ್ಕಾಗಲಿ ಸೇರಿಲ್ಲವೆಂದು ಘೋಷಿಸಿದರು. ಆದರೆ ನಾವು ವೃಂದಾವನದ ಗೋಪಿಕೆಯರ ಸ್ವಾಮಿಯಾದ ಭಗವಂತನ ಶಾಶ್ವತ ದಾಸರೆಂದು ಸಾರಿದರು. ಅದೇ ಆತ್ಮ ಸಾಕ್ಷಾತ್ಕಾರದ ಮಾರ್ಗ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ.
नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासदि गौर भक्तवृंद हरे कृष्णा 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 हरे 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 राम 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 हरे हरे. ಸೊ ಈ ಶ್ಲೋಕದಲ್ಲಿ ಶುಕಮುನಿಗಳು ಕಿರಾತ ಹುಣ ಅಂದ್ರೆ ಪುಲಿಂದ ಪುಲ್ಕಷ ಆಭೀರ ಶುಂಭ ಯವನಾ ಕಸಾದಯ ಹನ್ಯೇ ಚ ಪಾಪ ಯತಪಾಶ್ರಯಾಶ್ರಯ ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಕಿರಾತ ಹೂಣ ಆಂಧ್ರ ಪುಲಿಂದ ಪುಲ್ಕಷ ಅಭೀರ ಶುಂಭ ಯವನ ಖಸ ಜನಾಂಗದ ಸದಸ್ಯರು ಮತ್ತು ಪಾಪ ಕಾರ್ಯದಲ್ಲಿ ಆಸಕ್ತರಾದ ಇತರರು ಪರಮಶಕ್ತನಾದ ಭಗವಂತನ ಭಕ್ತರನ್ನು ಆಶ್ರಯಿಸಿ ಪುನೀತರಾಗಬಹುದು. ಅವನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಗೀತೆಯಲ್ಲೂ ಕೃಷ್ಣ ನಮ್ಗೆ ಹೇಳಿದ್ದು ಮಾಮಿ ಪಾರ್ಥ ವಿಪಾಶ್ರಿತ್ಯ ಏಪಿಸ್ಯು ಪಾಪಯೋನಯ ಸ್ತ್ರೀಯೋ ವೈಶ್ಯ ಸತಾ ಶೂದ್ರ ತೇಪಿ ಯಾಂತಿ ಪರಾಂಗತಿ. ಸೊ ಭಗವಂತನ ಗೀತೆಯಲ್ಲಿ ಹೇಳೋದು ಒಂದೇ, ಈ ಭಕ್ತಿ ಮಾರ್ಗಕ್ಕೆ ಯಾವ ಪೂರ್ವ ಅರ್ಹತೆಗಳಿಲ್ಲದೆ ಯಾರಾದರೂ ಸಹ ತನ್ನ ಶರಣಾಗತಿ ಪಡೆದರೆ, ತನ್ನ ಆಶ್ರಯ ಪಡೆದರೆ ಅವರು ಪರಮ ಗುರಿಯನ್ನು ಸಾಧಿಸುತ್ತಾರೆ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಶುಕಮುನಿಗಳು ಕೂಡ ಇದೇ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವರು ನೇಮಕ್ಕೆ ಮಾಡ್ತಾ ಇದ್ದಾರೆ ಯಾರ್ಯಾರ್ದು ಇತರ ಜನಾಂಗಗಳು ಇತರ ವೈದಿಕ ಸಂಸ್ಕೃತಿಯಿಂದ ದೂರವಾಗಿ ಅವರ ಅಭ್ಯಾಸಗಳು, ಅವರ ಸಂಸ್ಕೃತಿ, ಅವರ ಆಚರಣೆಗಳು ತುಂಬಾ ಪತಿತವಾಗಿರ್ಬೋದು, ತುಂಬ ಪಾಪ ಕಾರ್ಯಗಳಲ್ಲಿ ತೊಡಗಿರ್ಬೋದು. ಆ ಹಿನ್ನೆಲೆಯಿಂದ ಒಬ್ಬರು ವ್ಯಕ್ತಿ ಬಂದರೂ ಕೂಡ ಅವರು ಕೃಷ್ಣನನ್ನು ಆಶ್ರಯಿಸಿದರೆ ಅದು ಅವರು ಸ್ಪಷ್ಟವಾಗಿ ಹೇಳ್ತಾ ಇರೋದು ಕೃಷ್ಣ ಶುದ್ಧ ಭಕ್ತರು, ಅವರ ಮೂಲಕ ಕೃಷ್ಣನನ್ನು ಆಶ್ರಯಿಸೋದು. ಹಾಗೆ ಮಾಡಿದ್ರೆ ಅವರು ಕೂಡ ಪರಮ ಇದನ್ನು ಪಡೀತಾರೆ. ಸೊ ಹಾಗೆ ಇಲ್ಲೊಂದೊಂದು ಕಿರಾತ ಅಂದ್ರೆ ಇಲ್ಲಿ ಆಚಾರ್ಯರು ಇಲ್ಲೊಂದು ಛೋಟಾ ನಾಗ್ಪುರ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಅಲ್ಲಿ. ಸೊ ಏನಿವೆ ಒಂದೊಂದು ಕಡೆ ಕಿರಾತ ಅಂದ್ರೆ ಆಫ್ರಿಕನ್ನರು ಅಂತ ಹೇಳೋದು ಕೂಡ ಇದೆ ಒಂದ್ ಕಡೆ. ಇಲ್ಲ ಹೂಣ ಅಂತ ಇಲ್ಲಿ ಹೇಳ್ತಾ ಇರೋದು ಹನ್ಸ್, ಜರ್ಮನಿ ಅಲ್ಲಿರುವ ಒಂದು ಅವ್ರಿಗೂ ಟ್ರೈಬಲ್ ಇದು ಅಂತ ಹೇಳೋದು. ಆಂಧ್ರ, ಈಗಲೂ ಕೂಡ ಆಂಧ್ರ ಪ್ರದೇಶನೇ ಇದೆ, ಅದರ ಹೆಸರೇ ಇದೆ. ಪುಲಿಂದ ಅನ್ನೋದು ಗ್ರೀಕರು ಅಂತ ಹೇಳಿದ್ರು. ಆಭೀರ ಅಂದ್ರೆ ಇದು ಸಿಂಧ್ ಪ್ರಾಂತ್ಯ, ಈ ಕಡೆ ಮೋಸ್ಟ್ಲಿ ಅರೇಬಿಯನ್ಸ್, ಅಫ್ಘಾನ್ಸ್ ಆಚೆ ಅಂತ ಹೇಳ್ಬೇಕು, ಯಾಕಂದ್ರೆ ಸಿಂಧು ತೀರದ ಆಚೆ ಅಂತ ಹೇಳ್ತಾರೆ, ಸಿಂಧು ನದಿ. ಆಮೇಲೆ ಯವನ ಅಂದ್ರೆ ಇಲ್ಲಿ ಹೇಳಿದ್ದು ಟರ್ಕಿ, ಯಯಾತಿ ರಾಜನ ಮಗ ತುರ್ವಾಸು ಅವರ ಇದು ಅಂತ ಹೇಳ್ತಾರೆ. ಸೊ ಕಸ ಅಂದ್ರೆ ಮಂಗೋಲಿಯನ್ಸ್. ಸೊ ಈ ರೀತಿಯಲ್ಲಿ 5000 ವರ್ಷಗಳ ಹಿಂದೆ ಎಲ್ಲರೂ ಕೂಡ ಒಂದೇ ಆಳ್ವಿಕೆಯಲ್ಲಿದ್ದರು. ಇಲ್ಲಿನ ರಾಜಧಾನಿ ಯಾವುದು ಹಸ್ತಿನಾಪುರವಾಗಿತ್ತು, ಅಲ್ಲಿಂದ ವಿಶ್ವದ ಆಡಳಿತ ನಡೀತಾ ಇತ್ತು. ಆದರೆ ನಂತರ ಅದು ಬೇರೆ ಬೇರೆ ಆದ್ಮೇಲೆ ಬೇರೆ ಬೇರೆ ಪ್ರದೇಶಗಳು, ಬೇರೆ ಬೇರೆ ದೇಶಗಳೆಲ್ಲ ಆಗಿ ಸೊ ಅವರು ವೈದಿಕ ಸಂಸ್ಕೃತಿಯಿಂದ ಪತನಗೊಂಡ್ರು. ಸೊ ಏನಾದರೂ ಆಗಿರ್ಬೋದು. ಸೊ ಇಲ್ಲಿ ಹೇಳ್ತಾ ಇರೋದು ಪ್ರತಿಯೊಬ್ಬರು ಅವರು ಭಕ್ತಿಯನ್ನು ಸ್ವೀಕರಿಸ್ಬೋದು, ಭಕ್ತಿಯ ಮಾರ್ಗವನ್ನು ಸ್ವೀಕರಿಸಬಹುದು. ಸೊ ಹಾಗೆ ಆಚಾರ್ಯರು ಕೂಡ ಇನ್ನ ಬೇರೆ ಬೇರೆ ಕಡೆಯಿಂದ ಉಲ್ಲೇಖ ಕೊಡ್ತಾ ಇರೋದು. ಅವ್ರು ಹೇಳ್ತಾ ಇರೋದು ಒಬ್ಬ ಭಕ್ತನಾದ್ಮೇಲೆ ಅವನ ಹಿನ್ನೆಲೆಯನ್ನು ನೋಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾರೆ, ಅರ್ಚೆ ವಿಷ್ಣು ಶೀಲಾದಿ ಗುರುಷು ನರಮತಿ ವೈಷ್ಣವೇ ಜಾತಿ ಬುದ್ಧಿ ನಾರಕಿ, ಬುದ್ಧಿ ನಾರಕಿ ಅಂತ ಬರೋದು. ಸೊ ಅದು ಕೂಡ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಹೇಗೆ ಭಗವಂತನ ಮೂರ್ತಿ, ಭಗವಂತನ ಅರ್ಚಾಮೂರ್ತಿ, ಅದು ನಾವು ಬೊಂಬೆ, ಒಂದು ಕಟ್ಟಿಗೆ, ಒಂದು ಕಲ್ಲು ಅಂತ ಭಾವಿಸೋದಿಲ್ಲ. ಅದು ಮಾಡಿರ್ಬೋದು, ಅದು ನಮಗೆ ಅದೊಂದು ಕಟ್ಟಿಗೆಯಲ್ಲಿ ಮಾಡಿರ್ಬೋದು. ಈಗ ಜಗನ್ನಾಥನ ಮೂರ್ತಿ ಸಾಧಾರಣವಾಗಿ ಕಟ್ಟಿಗೆಯಲ್ಲಿ ಮಾಡುವಂಥದ್ದು, ಇಲ್ಲಾಂದ್ರೆ ಒಂದು ಕಪ್ಪು ಕಲ್ಲಲ್ಲೋ, ಇಲ್ಲಾಂದ್ರೆ ಒಂದು ಮಾರ್ಬಲ್ ಇದರಲ್ಲೋ ತಯಾರಿ ಮಾಡೋದು ಇರ್ಬೋದು.
ಆದರೆ ಆ ಭಗವಂತನ ಮೂರ್ತಿ ನಾವು ಅದು ಆ ರೀತಿಯಲ್ಲಿ ಕಲ್ಲು, ಆ ರೀತಿಯಲ್ಲಿ ಕಟ್ಟಿಗೆ ಅಂತ ನಾವು ಭಾವಿಸಿದ್ರೆ ಅದು ನರಕ ಬುದ್ಧಿ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತನು ತನ್ನ ಶಕ್ತಿ ಮೂಲಕ ತನ್ನ ಅಪಾರ ಶಕ್ತಿಯಿಂದ ಅವನು ಅವತರಿಸಿದ್ದಾನೆ. ಅರ್ಚಾ ವಿಗ್ರಹ, ಅರ್ಚಾ ಅವತಾರ. ಸೊ ಭಗವಂತನ ಮೂರ್ತಿಗೆ ಭಗವಂತನಿಗೆ ಏನು ಭಿನ್ನತೆ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಅದು ಭಗವಂತನೇ, ಸಾಕ್ಷಾತ್ ಭಗವಂತನೇ. ಸೊ ಅದೇ ರೀತಿಯಲ್ಲಿ ಅರ್ಚೆ ವಿಷ್ಣು ಶಿಲಾದಿ, ಶಿಲಾ ಅದೊಂದು ಶಿಲೆ ಅಂತ ಭಾವಿಸೋದು ಅದು ತಪ್ಪು. ಅರ್ಚೆ ವಿಷ್ಣು ಶಿಲಾದಿ ಗುರುಷು ನರಮತಿ. ಗುರು ಒಬ್ಬ ಆಚಾರ್ಯರು, ಶುದ್ಧ ಭಕ್ತರು, ಅವರನ್ನು ಒಂದು ಸಾಮಾನ್ಯ ಮನುಷ್ಯ ಅಂತ ಭಾವಿಸೋದಿಲ್ಲ. ಅವರು ಕೂಡ ಕೃಷ್ಣ ಪ್ರತಿನಿಧಿ. ಅವರಿಗೆ ಭಗವಂತನ ಕೊಡೋ ಅಷ್ಟೇ ಇದು ಕೊಡ್ತೇವೆ ನಾವು. ಗುರುಷು ನರಮತಿ ವೈಷ್ಣವೇ ಜಾತಿ ಬುದ್ಧಿ. ಸೊ ವೈಷ್ಣವ ಭಕ್ತನು ಜಾತಿ ಬುದ್ಧಿ ಅಂದ್ರೆ ಅವರು ಈ ಒಂದು ದೇಶಕ್ಕೆ ಸೇರಿದವರು, ಇವರು ಈ ಒಂದು ಜಾತಿಗೆ ಸೇರಿದವರು. ಸೊ ಆ ರೀತಿಯಲ್ಲಿ ಅವರನ್ನು ನೋಡೋದು, ಅದು ಕೂಡ ಹೇಳೋದು ಅದು ತಪ್ಪು, ಅದು ಅಪರಾಧ ಅಂತ ಹೇಳ್ತಾರೆ ಅಂತ ಒಂದು ಹೇಳೋ ಮಾತಿದೆ. ಸೊ ಹಾಗೆ ಹೇಗೆ ನಾವು ಇಲ್ಲ ಇದು ವೈಷ್ಣವರು ಒಬ್ಬರು ಯವನ ಇದರಿಂದ ಬಂದಿದ್ದಾರೆ, ಯವನ ವೈಷ್ಣವ, ಇಲ್ಲ ಇನ್ನೊಬ್ರು ಬ್ರಾಹ್ಮಣ ವೈಷ್ಣವ, ಇನ್ನೊಬ್ರು ಶೂದ್ರ ವೈಷ್ಣವ. ಸೊ ಈ ರೀತಿ ನಾವು ಹೇಳೋದು ಅದು ತಪ್ಪು, ಅದು ಅಪರಾಧ, ಅದು ನರಕ ಬುದ್ಧಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬರು ಭಕ್ತರಾದ್ಮೇಲೆ ವೈಷ್ಣವ ಅಂದ್ರೆ ವಿಷ್ಣು ಅಸ್ಯ ದೇವತಾ. ವೈಷ್ಣವ ಅಂದ್ರೆ ಯಾರು ಭಕ್ತನೋ ವಿಷ್ಣು ಪರಮಪುರುಷ ಕೃಷ್ಣನನ್ನು ತನ್ನ ಭಗವಂತನಾಗಿ ಸ್ವೀಕರಿಸಿ ಅವನ ಆಶ್ರಯ ಪಡೆದಿದ್ದಾನೆ. ಸೊ ಅವರು ಏನು ಕಲ್ಮಶಗಳಿದ್ರೋ ಅದರಿಂದ ಪುನೀತರಾಗುತ್ತಾರೆ, ಪಾವನರಾಗುತ್ತಾರೆ. ಸೊ ಇದು ಎಲ್ಲ ಶಾಸ್ತ್ರದ ಮಾತು, ಎಲ್ಲ ಅಧಿಕೃತ ವ್ಯಕ್ತಿಗಳು, ಆಚಾರ್ಯರು, ಶುದ್ಧ ಭಕ್ತರ ಇದು ಮಾತು. ಸೊ ಎಲ್ಲರೂ ಕೂಡ ಇದನ್ನು ಒತ್ತಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಮತ್ತೆ ಶ್ರೀಲ ಪ್ರಭುಪಾದರನ್ನ ಹೇಳ್ತಾರೆ, ಈ ರೀತಿಯ ಇದನ್ನು ನೋಡಬಾರ್ದು. ಆ ಥರದ ರೀತಿಯ ದೃಷ್ಟಿ ಅದು ನಮಗೆ ಆಧ್ಯಾತ್ಮಿಕವಾಗಿ ಮುನ್ನಡೆ ಸಾಧಿಸೋದಿಲ್ಲ, ನಮ್ಮನ್ನು ಹಿಂದೆ ತೆಗೆದುಕೊಂಡು ಹೋಗುತ್ತದೆ. ಸೊ ಚೈತನ್ಯ ಮಹಾಪ್ರಭು ಕೊನೆಗೆ ಕೂಡ ಇಲ್ಲಿ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಹೇಳೋದು, ನಾಹಂ ವಿಪ್ರೋ, ನಾನು ಒಬ್ಬ ಬ್ರಾಹ್ಮಣನಲ್ಲ, ನಚ ನರಪತಿರ್, ನಾನು ಒಬ್ಬ ಕ್ಷತ್ರಿಯನಲ್ಲ, ನಾಪಿ ವೈಶ್ಯೋ, ನಾನು ವೈಶ್ಯನಲ್ಲ, ನ ಶೂದ್ರೋ, ನಾನು ಶೂದ್ರನೂ ಅಲ್ಲ. ಯಾಕಂದ್ರೆ ಈ 4 ವರ್ಣಗಳಿವೆ ನಮ್ಮ ಧರ್ಮದಲ್ಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಚೈತನ್ಯ ಮಹಾಪ್ರಭು ಹೇಳೋದು, ನಾನು ಯಾವುದೂ ಅಲ್ಲ. ನಾಹಂ ವರ್ಣಿ ನಚ ಗೃಹ ಪ್ರತಿರ್ ನ ವನಸ್ಥೋ ಯತಿರ್ವ, ನಾನು ಬ್ರಹ್ಮಚಾರಿ ಅಲ್ಲ, ಗೃಹಸ್ಥ ಅಲ್ಲ, ವಾನಪ್ರಸ್ಥ ಅಲ್ಲ, ಸನ್ಯಾಸಿ. ಆಕ್ಚುಲಿ ಚೈತನ್ಯ ಮಹಾಪ್ರಭು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು, ಸನ್ಯಾಸಿಯಾಗಿ ಸನ್ಯಾಸವನ್ನು ಸ್ವೀಕರಿಸಿದ್ರು. ಆದ್ರೆ ಚೈತನ್ಯ ಮಹಾಪ್ರಭು ಇಲ್ಲಿ ಹೇಳೋದು, ನಾನು ಯಾವುದಕ್ಕೂ ಸೇರಿದ್ದಲ್ಲ. ಈ 4 ಆಶ್ರಮಗಳಾಗ್ಬೋದು, 4 ವರ್ಣಗಳಾಗ್ಬೋದು, ಯಾವುದಕ್ಕೂ ಸೇರೋದಿಲ್ಲ. ಮತ್ತೆ ಯಾರು ನಾನು, ಕಿಂತು ಪ್ರೋದ್ಯನ್ ನಿಖಿಲ ಪರಮಾನಂದ ಪೂರ್ಣಾಮೃತಾಬ್ದೇರ್ ಗೋಪಿ ಭರ್ತುರ್ ಪದಕಮಲಯೋರ್ ದಾಸ ದಾಸ ದಾಸಾನು ದಾಸ. ಸೊ ಚೈತನ್ಯ ಮಹಾಪ್ರಭು ಹೇಳೋದು, ನನ್ನ ಗುರುತು ಏನು ಅಂದ್ರೆ ನಾನು ಕೃಷ್ಣ ಅಂದ್ರೆ ಗೋಪಿಕೆಯರ ಪಾಲಕ. ಸೊ ಗೋಪಿಕೆಯರ ಪಾಲಕನಾದ ಕೃಷ್ಣನ ದಾಸ 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 ಅಂದ್ರೆ ನಮ್ಮ ನಿಜವಾದ ಗುರುತು ಅಂದ್ರೆ ನಮ್ಮ ಭಗವಂತನ ನಿತ್ಯ ಸೇವಕರು. ಇದು ನಮ್ಮ ನಿಜವಾದ ಗುರುತು. ಇದು ಭೌತಿಕವಾಗಿ ನಾವು ಇಲ್ಲಿ ನಮ್ಮ ಕರ್ಮದ ಹಿಂದೆ ಕರ್ಮ ಅನುಸಾರ ನಮ್ಮ ಭೌತಿಕ ಇಚ್ಛೆಗಳ ಪ್ರಕಾರವಾಗಿ ನಾವು ಒಂದೊಂದು ರೀತಿಯ ದೇಹವನ್ನು ಪಡಿತೇವೆ, ಒಂದೊಂದು ಕುಟುಂಬದಲ್ಲಿ ಹೋಗ್ತೇವೆ, ಒಂದೊಂದು ದೇಶದಲ್ಲಿ ಹುಟ್ಟುತ್ತೇವೆ, ಒಂದೊಂದು ರೀತಿಯ ಬುದ್ಧಿ, ಒಂದೊಂದು ರೀತಿಯ ಆಕಾರ, ಒಂದೊಂದು ರೀತಿಯ ಶಕ್ತಿ ಇದೆಲ್ಲ ಪಡಿತೇವೆ. ಇಲ್ಲ ಅಂದ್ರೆ ಮೂಲವಾಗಿ ನಾವು ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕಷ್ಟಿ. ನಾವು ಕೃಷ್ಣನ ನಿತ್ಯ ಅಂಶ, ನಿತ್ಯ ಸೇವಕರು, ಜೀವಿಯರ ಸ್ವರೂಪ ನಿತ್ಯ ಕೃಷ್ಣ ದಾಸ್. ಸೊ ಹಾಗೆ ಚೈತನ್ಯ ಮಹಾಪ್ರಭು ನಮ್ಮ ಈ ಗುರುತಿನಲ್ಲಿ ನಾವು ಇದ್ದಾಗ ಈ ರೀತಿಯನ್ನು ಲೆಕ್ಕ ಮಾಡೋದಿಲ್ಲ. ನಾವು ಈ ರೀತಿಯಲ್ಲಿ ಆ ವ್ಯಕ್ತಿ ಆ ಒಂದು ಕುಟುಂಬಕ್ಕೆ ಸೇರಿದವರು, ಆ ದೇಶಕ್ಕೆ ಸೇರಿದವರು, ಆ ಒಂದು ಜನಾಂಗಕ್ಕೆ ಸೇರಿದವರು ಇಲ್ಲ, ಅದು ಬರೋದಿಲ್ಲ, ಆ ಪ್ರಶ್ನೆ ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದು ಕೂಡ ಶಾಸ್ತ್ರ ಹೇಳುತ್ತೆ, ಒಬ್ಬ ಶುದ್ಧ ಭಕ್ತರು ಆಚಾರ್ಯರ ಆಶ್ರಯ ಪಡೆದ್ರೆ ತಕ್ಷಣವೇ ನಮ್ಮ ಗುರುತು ಬದಲಾಗುತ್ತೆ. ಅಷ್ಟವರೆಗೂ ನಾವು ಇರ್ಬೋದು, ನಮ್ಮ ಒಂದು ಭೌತಿಕವಾಗಿ ನಮ್ಮ ದೇಹದ ಪ್ರಭಾವದಿಂದ, ನಾವು ಬೇರೆ ಗುಣಗಳ ಪ್ರಭಾವದಿಂದ ನಮ್ಮ ಬೇರೆ ಬೇರೆ ರೀತಿಯ ಬುದ್ಧಿ, ಬೇರೆ ಬೇರೆ ರೀತಿಯ ಶಕ್ತಿ, ಬೇರೆ ಬೇರೆ ರೀತಿಯ ಆಕಾರ, ಬೇರೆ ಬೇರೆ ರೀತಿಯ ಇರ್ಬೋದು ನಮ್ಮ ಚಟುವಟಿಕೆಗಳು. ಆದರೆ ಶುದ್ಧ ಭಕ್ತರ ಒಂದು ಆಶ್ರಯದಲ್ಲಿ ಬಂದಾಗ ಏನಾಗುತ್ತೆ, ನಮ್ಮ ಬದಲಾವಣೆ ಆಗುತ್ತೆ, ನಮ್ಮ ಒಂದು ವ್ಯಕ್ತಿತ್ವನೇ ಬದಲಾವಣೆ ಆಗುತ್ತೆ. ಒಂದು ಉದಾಹರಣೆ ಕೊಡ್ತಾರೆ, ಅಲ್ಲಿ ಹೇಗೆ ಒಂದು ಏನ್ ಹೇಳ್ತಾರೆ, ಬೆಲ್ ಮೆಟಲ್ ಅಂತ ಹೇಳ್ತಾರೆ. ಬೆಲ್ ಮೆಟಲ್ ಯಥಾ ಕಾಂಸ್ಯಂ ಕಾಂಚನತಾ. ಸೊ ಹೇಳ್ತಾರೆ, ಈ ಚಿನ್ನವನ್ನು ತಯಾರಿ ಮಾಡೋ ಒಂದು ವಿಧಾನ ಇದೆ. ಇವಾಗ ಆಧುನಿಕ ವಿಜ್ಞಾನಿಗಳಿಗೆ ಗೊತ್ತಿಲ್ಲ ಇದು, ಆದ್ರೆ ಹೇಳ್ತಾರೆ ನಮ್ಮ
ವೈದಿಕ ಇದರ ಪ್ರಕಾರ ಪಾದರಸವನ್ನು ಅದೊಂದು ಉಪಯೋಗ ಮಾಡಿ ಒಂದು ಬೆಲ್ ಮೆಟಲ್, ಇದು ಕಾಪರ್, ಬ್ರಾನ್ಸ್ ಇದೆಲ್ಲ ಏನಿದೆ, ಇದೊಂದು ಬೆರಕೆ ಇರುವ ಇದನ್ನು ನಾವು ಚಿನ್ನವಾಗಿ ಬಂಗಾರವಾಗಿ ಅದನ್ನ ಬದಲಾವಣೆ ಮಾಡ್ಬೋದು. ಅದೊಂದು ಕೆಮಿಕಲ್ ಪ್ರಾಸೆಸ್, ಒಂದು ರಾಸಾಯನಿಕ ವಿಧಾನ ಇದೆ ಅಂತ ಹೇಳ್ತಾರೆ. ಅದು ಈಗಿನ ಇವರಿಗೆ ಗೊತ್ತಿಲ್ಲ ಅದು, ಆದ್ರೆ ಹಿಂದೆ ನಮ್ಮ ವೈದಿಕ ಇದ್ರ ಪ್ರಕಾರ ಆ ಥರ ಒಂದು ವಿಧಾನ ಇದೆ. ಸೊ ಅದೇ ರೀತಿಯಲ್ಲಿ ಹೇಳ್ತಾರೆ, ಒಬ್ಬ ಯಾರೇ ವ್ಯಕ್ತಿ ಅವರು ಯಾವ ಹಿನ್ನೆಲೆಯಿಂದ ಆದ್ರೂ ಇರ್ಬೋದು, ಅವರು ಶುದ್ಧ ಭಕ್ತ, ಕೃಷ್ಣನ ಶುದ್ಧ ಭಕ್ತನ ಆಶ್ರಯದಲ್ಲಿ ಬಂದ್ರೆ ಅವರು ಬದಲಾಗ್ತಾರೆ. ಅವರಿಂದ ದೀಕ್ಷೆ ಪಡೆದ ನಂತರವೇ ಅವರು ಸಂಪೂರ್ಣವಾಗಿ ಅವರ ವ್ಯಕ್ತಿತ್ವ, ಅವರ ಒಂದು ಇದು ಬದಲಾವಣೆ ಆಗುತ್ತೆ. ಹಾಗಾಗಿ ಅವರನ್ನು ಆ ರೀತಿಯಲ್ಲಿ ಸ್ವೀಕರಿಸಬೇಕು. ದ್ವಿಜತ್ವಂ ಜಾಯತೆ ನೃಣಾಂ ಅಂತ ಹೇಳ್ತಾರೆ. ಅವರಿಗೆ ಮತ್ತೆ ಇನ್ನೊಂದು ಜನ್ಮ ಸಿಕ್ಕಿ ಅವರು ಪರಿಶುದ್ಧರಾದವರು ಅಂತಾನೆ ಸ್ವೀಕರಿಸಬೇಕು ಅಂತ ಹೇಳೋ ಮಾತಿದೆ. ಯಾಕೆ ಅಂದ್ರೆ ಇದು ಪ್ರಭವಿಷ್ಣವೇ ನಮಃ, ಇದು ಕೃಷ್ಣನ ಅಪರಿಮಿತ ಶಕ್ತಿ, ಹಾಗಾಗಿ ಇದು ಸಾಧ್ಯವಾಗುತ್ತೆ. ಶಿಲ ಪ್ರಭುಪಾದರು ಇನ್ನ ಒಂದು ಇಲ್ಲಿ ಹೇಳ್ತಾ ಇರೋದು ಹೀಗೆ, ಈಗ ಇರೋದು ಈಗ ರಾಜಕೀಯ ವ್ಯವಸ್ಥೆ ಜಗತ್ತಿನಲ್ಲಿ ನೋಡಿದ್ರೆ ಈ ರಾಜಕೀಯ ವ್ಯಕ್ತಿಗಳಿಂದ ದೇಶಗಳ ಮಧ್ಯೆ ಇದು ಯುದ್ಧ ಇನ್ನೊಂದು ನಡೆಯುತ್ತವೆ. ಆದರೆ ಈ ಒಂದು ಭಗವಂತ ನಾಮದ ಪವಿತ್ರ ನಾಮವನ್ನು ಪ್ರಚಾರ ಮಾಡೋದಲ್ಲಿ ಇದೆಲ್ಲವೂ ಕೂಡ ನಿಂತು ಹೋಗುತ್ತೆ ಅಂತ ಹೇಳ್ತಾರೆ. ರಾಜಕೀಯ ಮುಂದಾಳುತನದರಾಗಲಿ ಅಥವಾ ರಾಜಕೀಯ ಗೋಜಲುಗಳನ್ನಾಗಲಿ ಆಸಕ್ತಿ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಸಾಮಾನ್ಯ ಜನರ ಧೂಳಿ ದೂಸರಿತವಾದ ಮನಸ್ಸುಗಳನ್ನು ಶುದ್ಧಿಗೊಳಿಸಿ ಪರಿವರ್ತನೆ ಮಾಡಲು ಭಗವಂತನ ಭಕ್ತರು ಸಮರ್ಥ ಅಧಿಕಾರಿಗಳು. ಜಗತ್ತಿನ ರಾಜಕಾರಣಿಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಉಳಿದುಕೊಳ್ಳಬಹುದು, ಏಕೆಂದರೆ ಭಗವಂತನ ಪರಿಶುದ್ಧ ಭಕ್ತರಿಗೆ ರಾಜಕೀಯ ಮುಂದಾಳುತನದಲ್ಲಾಗಲಿ ಅಥವಾ ರಾಜನೀತಿಯ ಗೋಜಲುಗಳಲ್ಲಾಗಲಿ ಆಸಕ್ತಿ ಇಲ್ಲ. ಜನಸಾಮಾನ್ಯರು ರಾಜಕೀಯ ಪ್ರಚಾರದಿಂದ ದಾರಿ ತಪ್ಪದಂತೆ ನೋಡಿಕೊಳ್ಳುವುದರಲ್ಲಿ ಹಾಗೂ ಅಂತಿಮವಾಗಿ ದುರ್ಗತಿಗೆ ಈಡಾಗುವಂತಹ ಮಾದರಿಯ ನಾಗರಿಕತೆಯನ್ನು ಅನುಸರಿಸಿ ಅಮೂಲ್ಯವಾದ ಮಾನವ ಜೀವ ಹಾಳಾಗಬಾರದೆನ್ನುವುದರಲ್ಲಿ ಮಾತ್ರ ಭಕ್ತರಿಗೆ ಆಸಕ್ತಿ. ಆದುದರಿಂದ ಭಕ್ತರ ಉತ್ತಮ ಸಮಾಲೋಚನೆಯಿಂದ ರಾಜಕಾರಣಿಗಳಿಗೆ ಮಾರ್ಗದರ್ಶನ ದೊರೆತರೆ ಚೈತನ್ಯ ಮಹಾಪ್ರಭುಗಳು ತೋರಿಸಿದಂತೆ ಭಕ್ತರನ್ನು ಮಾಡುವ ಪುನೀತಕಾರಿ ಪ್ರಚಾರದಿಂದ ನಿಶ್ಚಯವಾಗಿಯೂ ಪ್ರಪಂಚದ ಪರಿಸ್ಥಿತಿಯಲ್ಲಿ ಮಹತ್ವಪೂರ್ಣವಾದ ಬದಲಾವಣೆ ಉಂಟಾಗುತ್ತದೆ. ಯತ್ ಕೀರ್ತನಂ ಎಂಬ ಪದದ ಜಿಜ್ಞಾಸೆಯಿಂದ ಶುಕಮುನಿಗಳು ತಮ್ಮ ಪ್ರಾರ್ಥನೆಯನ್ನು ಪ್ರಾರಂಭಿಸಿದಂತೆ ಚೈತನ್ಯ ಮಹಾಪ್ರಭುಗಳು ಭಗವಂತನ ಪುಣ್ಯನಾಮವನ್ನು ಕೀರ್ತಿಸುವುದರಿಂದಲೇ ಅದ್ಭುತವಾದ ಹೃದಯ ಪರಿವರ್ತನೆಯಾಗುತ್ತದೆ ಎಂದು, ಅದರಿಂದ ರಾಜಕಾರಣಿಗಳು ಮಾನವ ಜನಾಂಗಗಳ ನಡುವೆ ಸೃಷ್ಟಿಸಿರುವ ತಪ್ಪು ಕಲ್ಪನೆಗಳು ಕೂಡಲೇ ನಂದಿ ಹೋಗುತ್ತವೆ ಎಂದು ಹೇಳಿದ್ದಾರೆ. ಹೀಗೆ ತಪ್ಪು ಕಲ್ಪನೆಗಳ ಬೆಂಕಿ ನಂದಿದ ಮೇಲೆ ಇತರ ಪ್ರಯೋಜನಗಳು ತಾವಾಗಿಯೇ ಹಿಂಬಾಲಿಸುತ್ತದೆ. ಎಸ್, ಯಾವುದೇ ದೇಶದ ಯಾವುದೇ ಸಂಪ್ರದಾಯವನ್ನು ಪರಿಗಣಿಸದೆ ಯಾವುದೇ ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ವೈಷ್ಣವ ಪಂಥಕ್ಕೆ ಸೇರಿಸಿಕೊಳ್ಳಬಹುದು. ಈ ಲೋಕೋತ್ತರವಾದ ಪ್ರಕ್ರಿಯೆಗೆ ಯಾವ ಅಡೆತಡೆಗಳೂ ಇಲ್ಲ. ಆದುದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಜ್ಞೆಯಂತೆ ಶ್ರೀಮದ್ ಭಾಗವತ ಅಥವಾ ಭಗವದ್ಗೀತೆಯ ಪಂಥವನ್ನು ಪ್ರಪಂಚಾದ್ಯಂತ ಉಪದೇಶಿಸಬಹುದು. ಅದರಿಂದ ಆ ದಿವ್ಯ ಪಂಥವನ್ನು ಅಂಗೀಕರಿಸಲು ಸಿದ್ಧರನ್ನೆಲ್ಲ ಉದ್ಧಾರ ಮಾಡಬಹುದು. ಭಕ್ತರು ಮಾಡುವ ಇಂತಹ ಸಾಂಸ್ಕೃತಿಕ ಪ್ರಚಾರವನ್ನು ದೇಶದ ಸಂಪ್ರದಾಯಕ್ಕೆ ಕಟ್ಟು ಬೀಳದ ನಿಷ್ಪಕ್ಷಪಾತಿಗಳು, ಕುತೂಹಲಿಗಳು ಆದ ಜನರೆಲ್ಲರೂ ಖಂಡಿತವಾಗಿಯೂ ಸ್ವೀಕರಿಸುವರು. ಸೊ ಶ್ರೀ ಚೈತನ್ಯ ಮಹಾಪ್ರಭು ನಾವು ಕೇಳೋದು ಹರಿದಾಸ್ ಠಾಕೂರರು ಅವರು ಹುಟ್ಟಿದ್ದು ಒಂದು ಮುಸ್ಲಿಂ ವಂಶ ಕುಟುಂಬದಲ್ಲಿ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರನ್ನು ಸ್ವೀಕರಿಸಿ ಅವರನ್ನು ನಾಮಾಚಾರ್ಯರಾಗಿ ಅವರನ್ನು ಸ್ವೀಕರಿಸ್ತಾರೆ. ಆ ಒಂದು ಪದವಿಗೆ ಅವ್ರನ್ನ ಮುಟ್ಟಿಸ್ತಾರೆ. ನಾಮಾಚಾರ್ಯ, ಭಗವಂತನ ನಾಮವನ್ನು ಅಭ್ಯಾಸ ಮಾಡೋದ್ರಲ್ಲಿ, ಪ್ರಚಾರ ಮಾಡೋದ್ರಲ್ಲಿ ಅವರು ಅಧಿಕಾರಿ, ಅವರು ಆಚಾರ್ಯರು. ಅವ್ರಿಗೆ ನಾಮಾಚಾರ್ಯ ಹರಿದಾಸ್ ಠಾಕೂರ್. ಸೊ ಚೈತನ್ಯ ಮಹಾಪ್ರಭು ತೋರಿಸ್ಕೊಟ್ಟಿದ್ದು ಹೀಗೆ ಒಬ್ಬರ ಜನ್ಮ ಮುಖ್ಯವಲ್ಲ, ಅವರು ಎಷ್ಟು ಯಾವ ರೀತಿಯಲ್ಲಿ ಭಕ್ತಿ ಕಾರ್ಯದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಅದು ಮುಖ್ಯ ಅಂತ. ಸೊ ಇನ್ನೊಂದು ಸನ್ನಿವೇಶ ಬರುತ್ತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಉತ್ತರ ಭಾರತಕ್ಕೆ ಹೋಗುವಾಗ ಹಲವು ಸನ್ನಿವೇಶಗಳು, ಬಹಳ ಸನ್ನಿವೇಶಗಳಿದೆ. ಚೈತನ್ಯ ಮಹಾಪ್ರಭು ಅನುಯಾಯಿಗಳು ಬಹಳ ಜನ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದವರು. ಬ್ರಾಹ್ಮಣ ಕುಟುಂಬದಲ್ಲೂ ಇದ್ದಾರೆ, ಸನ್ಯಾಸಿಗಳಾದವರು ಇದ್ದಾರೆ, ಇನ್ನು ಬೇರೆ ಬೇರೆ ಕುಟುಂಬದಲ್ಲಿ ಶೂದ್ರ, ಇದು ರಾಮಾನಂದ ರಾಯರು ನೋಡಿದ್ರೆ ಶೂದ್ರ ಕುಟುಂಬ ಅಂತ ಹೇಳ್ಬೋದು. ಹಾಗೆ ಚೈತನ್ಯ ಮಹಾಪ್ರಭು ಅನುಯಾಯಿಗಳೇ ಬೇರೆ ಬೇರೆ ಹಿನ್ನೆಲೆಯಿಂದ ಇದ್ದಾರೆ. ಚೈತನ್ಯ ಮಹಾಪ್ರಭು ಎಲ್ಲರನ್ನೂ ಸ್ವೀಕರಿಸಿದರು. ಸೊ ಇನ್ನೊಂದು ಸನೋದಿಯ ಬ್ರಾಹ್ಮಣ ಅಂತ ಒಬ್ಬರು ಬರ್ತಾರೆ ಇದರಲ್ಲಿ. ಚೈತನ್ಯ ಮಹಾಪ್ರಭು ಉತ್ತರ ಭಾರತಕ್ಕೆ ಹೋಗುವಾಗ ಅಲ್ಲಿ ಮಥುರೆಯಲ್ಲಿ ಚೈತನ್ಯ ಮಹಾಪ್ರಭು ಬಂದಾಗ ಚೈತನ್ಯ ಮಹಾಪ್ರಭು ನೋಡಿ ಅಲ್ಲೆಲ್ಲ ಜನರು ಕೂಡ ಚೈತನ್ಯ ಮಹಾಪ್ರಭು ಒಟ್ಟಿಗೆ ಸಂಕೀರ್ತನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ನಂತರ ಒಬ್ಬ ಬ್ರಾಹ್ಮಣನು ಅವರು ಚೈತನ್ಯ ಮಹಾಪ್ರಭುವಿನ ಪಾದಗಳನ್ನು ಸ್ಪರ್ಶಿಸಿ ಅವರು ಕೂಡ ಚೈತನ್ಯ ಮಹಾಪ್ರಭು ಜೊತೆಗೆ ಕೀರ್ತನೆ ಮಾಡ್ತಾರೆ.
ಸೊ ಅವರು ಇಮಿಡಿಯೇಟ್ ಆಗಿ ಗುರುತಿಸ್ತಾರೆ ಅವ್ರು. ಇದು ನೀವು ಮಾಧವೇಂದ್ರ ಪುರಿಗೆ ನೀವು ಸಂಬಂಧಿತರಾಗಿರ್ಬೇಕು. ಮಾಧವೇಂದ್ರ ಪುರಿ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಗುರುಗಳು ಈಶ್ವರಪುರಿ, ಈಶ್ವರಪುರಿಗಳು ಗುರು ಮಾಧವೇಂದ್ರ ಪುರಿ. ಸೊ ಅವರು ಮಧ್ವ ಸಂಪ್ರದಾಯಲ್ಲೇ ಬಂದರು. ಅವ್ರ ನಂತರ ಅವರು ಈ ರಾಧಾಕೃಷ್ಣ ಇದನ್ನು ಪೂಜೆಯನ್ನು ಆರಂಭ ಮಾಡಿದ್ದು ಅಲ್ಲಿಂದ. ಇಲ್ಲಂದ್ರೆ ಸಾಮಾನ್ಯವಾಗಿ ಮಧ್ವಾಚಾರ್ಯ ಸಂಪ್ರದಾಯದಲ್ಲಿ ಕೃಷ್ಣ ಬಾಲಕೃಷ್ಣ ಪೂಜೆ ನಡೆಯುತ್ತೆ. ಆ ರೀತಿಯ ಒಂದು ಭಾವನೆಯಲ್ಲಿ ಆಚಾರ್ಯರು ಅವರು ಸೇವೆ ಮಾಡ್ತಾರೆ ಭಗವಂತನಿಗೆ. ಆದ್ರೆ ಮಾಧವೇಂದ್ರ ಪುರಿಯಿಂದ ಈ ರೀತಿಯ ರಾಧಾಕೃಷ್ಣ ಪೂಜೆ, ಆ ರೀತಿಯ ಮಾಧುರ್ಯ ಭಾವದಲ್ಲಿ ಅವರು ಬಂದವರು. ಸೊ ಹಾಗೆ ಚೈತನ್ಯ ಮಹಾಪ್ರಭುವಿನ ಕೀರ್ತನೆ ಇದು ನೋಡಿ ಆ ಬ್ರಾಹ್ಮಣನು ತಕ್ಷಣ ಗುರುತಿಸ್ತಾನೆ, ನಿಮ್ಗೆ ಮಾಧವೇಂದ್ರ ಪುರಿಯರ ಕನೆಕ್ಷನ್ ಸಂಬಂಧ ಇರ್ಬೇಕು ನೀವು. ಸೊ ನಂತರ ಚೈತನ್ಯ ಮಹಾಪ್ರಭು ಹೌದು ನಾನು ಅವರ ಶಿಷ್ಯರು ಅಂತ ಹೇಳಿ ಅವರು ಹಾಗೆ ತಿಳಿಸಿದಾಗ ಅವ್ರು ಹೇಳ್ತಾರೆ ಅವರು ಕೂಡ ಆ ಬ್ರಾಹ್ಮಣನು ಮಾಧವೇಂದ್ರ ಪುರಿಯರ ಶಿಷ್ಯರಾಗಿದ್ದು ಅವರ ಆತಿಥ್ಯವನ್ನು ಅವರು ಸ್ವೀಕರಿಸಿರ್ತಾರೆ ಮಾಧವೇಂದ್ರ ಪುರಿ. ಸೊ ಹಾಗೆ ಚೈತನ್ಯ ಮಹಾಪ್ರಭು ಅಲ್ಲಿ ಅವರ ಇದಕ್ಕೆ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಪ್ರಸಾದ ಸ್ವೀಕರಿಸುವ ಒಂದು ಸನ್ನಿವೇಶ ನೋಡ್ತೇವೆ. ಸೊ ಅಲ್ಲಿ ಹೇಳ್ತಾರೆ ಉತ್ತರ ಭಾರತದಲ್ಲಿ ಸನೋದ್ಯ ಅಂತ ಒಂದು ಇದರಲ್ಲಿ ಕುಟುಂಬವಾಗಿ ಅವರು ಬ್ರಾಹ್ಮಣರಾದವರು ಅವರು ಅಷ್ಟು ಮೇಲೆ ಮಟ್ಟದ ಇದು ಅಂತ ಅಲ್ಲ ಅಂತ ಆ ಸಮಯದಲ್ಲಿ ನೋಡ್ತಾ ಇರ್ತಾರೆ. ಯಾಕಂದ್ರೆ ಅವರು ಸಾಮಾನ್ಯವಾಗಿ ಈ ವೈಶ್ಯರ ಇದಕ್ಕೆ ಸೇರಿದ ವ್ಯಕ್ತಿಗಳು, ಕೆಲವು ಜನ ಸ್ವಲ್ಪ ಅಷ್ಟು ಪವಿತ್ರ ಇಲ್ಲದೆ ಇರೋರಿಗೆ ಅವರು ಪುರೋಹಿತರಾಗಿ ಅವರು ಮಾಡೋದ್ರಿಂದ ಅವರನ್ನು ಆ ಕುಟುಂಬದಲ್ಲಿ ಬ್ರಾಹ್ಮಣ ಇದ್ರು ಕೆಳಗಿನಾಗಿ ನೋಡ್ತಾ ಇದ್ದಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಇವರು ಮಾಧವೇಂದ್ರ ಪುರಿಯವರು ಶಿಷ್ಯರು, ಅವರನ್ನು ಸ್ವೀಕರಿಸಿದ್ದಾರೆ ಅಂತ ನೋಡಿದ ತಕ್ಷಣವೇ ಚೈತನ್ಯ ಮಹಾಪ್ರಭುಗಳು ಅವರ ಆತಿಥ್ಯವನ್ನು ಸ್ವೀಕರಿಸಿ ಸೊ ಇದು ಗುರುತಿಸ್ತಾರೆ. ಸೊ ಅಂದ್ರೆ ಇದು ಚೈತನ್ಯ ಮಹಾಪ್ರಭು ನಮಗೆ ತೋರಿಸ್ಕೊಟ್ಟಿದ್ದು ಈ ರೀತಿಯಲ್ಲಿ ಇದು ಪ್ರತಿಯೊಬ್ಬರ ಆಧ್ಯಾತ್ಮಿಕ ಪ್ರಗತಿ ಅದು ಮುಖ್ಯವಾದದ್ದು. ಅದರ ಮೇಲೆ ನಾವು ಅವರ ಪ್ರತಿಯೊಬ್ಬರ ಜೊತೆಗೂ ನಾವು ವ್ಯವಹಾರ ಮಾಡಬೇಕು. ಇನ್ನ ಬೇರೆ ಹಿನ್ನೆಲೆ ಇನ್ನೇನು ಇಲ್ಲ, ಬೇರೆ ಇನ್ಯಾವುದೋ ಒಂದು ಅರ್ಹತೆ ಇಲ್ಲ. ಒಂದೇ ಅರ್ಹತೆ ಅಂದ್ರೆ ಅವರು ಭಗವಂತನ ಭಕ್ತರಾಗಿರ್ಬೇಕು ಅಷ್ಟೇ. ಶ್ರೀಲ ಪ್ರಭುಪಾದರು ಹಾಗೆ ನಮಗೆ ತಿಳಿಸ್ಕೊಟ್ಟಿರೋದು, ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಇದಾಗಿರ್ಬೋದು, ಆದರೆ ಅವರ ಆಚರಣೆ ಇಲ್ಲ ಅಂದ್ರೆ, ಅವರು ಭಗವಂತನ ಭಕ್ತರಿಲ್ಲ ಅಂದ್ರೆ ನಾವು ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡೋ ಹಾಗಿಲ್ಲ, ಒಂದು ನಿಷೇಧ ಅಂತ. ಅವ್ರು ಯಾರಾದ್ರೂ ಯಾವ ಹಿನ್ನೆಲೆಯಿಂದ ಆದರೂ ಅವರು ಭಗವಂತನ ಶುದ್ಧ ಭಕ್ತಿ ಕಾರ್ಯಗಳಲ್ಲಿ ಮಗ್ನರಾಗಿ ಅವ್ರ ಭಗವಂತನ ಭಕ್ತಿ ಆಚರಣೆಗಳಲ್ಲಿ ತಲ್ಲೀನರಾಗಿದ್ದಾರೆ, ಮಗ್ನರಾಗಿದ್ದಾರೆ, ನಾವು ಅಲ್ಲಿ ಪ್ರಸಾದ ಸ್ವೀಕರಿಸಬಹುದು ಅಂತ ಶ್ರೀಲ ಪ್ರಭುಪಾದರ ನಿರ್ದೇಶನಗಳು ಕೊಟ್ಟಿದ್ದಾರೆ. ತುಂಬಾ ಒಂದು ಮುಖ್ಯವಾದ ಶ್ಲೋಕ ಇದು. ಭಾಗವತ ಹೇಳೋದು ಹೀಗೆ ಯಾರು ಕೂಡ ಇದು, ಯಾಕಂದ್ರೆ ಈ ಕುಟುಂಬಗಳು ಈಗಲೂ ಕೂಡ ಇದೆ. ಈ ಒಂದು ಇದು ಹೂಣ, ಆಂಧ್ರ, ಪುಲಿಂದ, ಪುಲ್ಕಶ, ಆಬೀರ, ಶುಂಭ, ಯವನ, ಕಸಾದಯ ಅಂದ್ರೆ ಮಂಗೋಲಿಯನ್ಸ್ ಅಂತ ಹೇಳಿದ್ರು. ಯವನಾಸ್ ಅಂದ್ರೆ ಟರ್ಕ್ ಅಂತ ಹೇಳಿದ್ರು. ಪುಲಿಂದ ಅಂದ್ರೆ ಗ್ರೀಕ್ಸ್ ಅಂತ ಹೇಳಿದ್ರು. ಸೊ ಇದೆಲ್ಲವೂ ಪ್ರದೇಶಗಳು, ಇದೆಲ್ಲ ಹೊಸದ್ದು ಅಂತಲ್ಲ, ಇದು ಅದು ಮುಂದೆ ತುಂಬಾ ಹಿಂದಿನ ಪುರಾತನ ಕಾಲದಿಂದ ಇದು ಗೊತ್ತು. ಅಲ್ಲಿರುವ ಒಂದು ಜನಾಂಗದ ಬಗ್ಗೆ ಒಂದು ಜ್ಞಾನ ಇದೆ. ಮತ್ತೆ ಅವರು ಕೂಡ ಇಲ್ಲಿ ಹೇಳೋ ರೀತಿಯಲ್ಲಿ ಭಗವಂತನ ಶುದ್ಧ ಭಕ್ತರ ಆಶ್ರಯದಲ್ಲಿ ಶುದ್ಧ ಭಕ್ತಿ ಕಾರ್ಯಗಳು ಆರಂಭ ಮಾಡಿದ್ರೆ ಅವರು ಕೂಡ ಅವರು ಪವಿತ್ರರಾಗಿ ಅವರು ಭಗವದ್ಧಾಮನ ಸೇರ್ಕೊಳ್ತಾರೆ. ಇದು ಭಗವಂತನ ಶಕ್ತಿ. ಇನ್ನೊಂದು ಶ್ಲೋಕ ಓದೋಣ, ಮತ್ತೆ ಬೇಕಾದ್ರೆ ನಾಳೆ ಅದರ ಡಿಸ್ಕಷನ್ ಮಾಡ್ಬೋದು. ಸಯೇಷ ಆತ್ಮಾತ್ಮವತಾಂ ಅಧೀಶ್ವರ ಸಯೇಷ ಆತ್ಮಾತ್ಮತವತಾಂ ಅಧೀಶ್ವರ ಸಯೇಷ ಆತ್ಮಾತ್ಮವತಾಂ ಅಧೀಶ್ವರ ಸಯೇಷ ಆತ್ಮಾತ್ಮವತಾಂ ಅಧೀಶ್ವರ ತೈಮಯೋ ಧರ್ಮಮಯಸ್ತಪೋಮಯಃ ಮಯೋ ಧರ್ಮಮಯಸ್ತಪೋಮಯಃ
गतव्यलीकैरजशङ्करादिभिर् अजशङ्करादिभिर् वितर्क्यलिङ्गो भगवान् प्रसीदताम् वितर्क्यलिङ्गो भगवान् प्रसीदताम् एष आत्मात्मवताम् अधीश्वरस् यो धर्ममयस्तपोमयः गतव्यलीकैरजशङ्करादिभिर् वितर्क्यलिङ्गो भगवान् प्रसीदताम् ಸುಲತ ನಾಯಕ್ ಮಾತಾಡಿ ನೀವು ಓದಿ. ಹರೇ ಕೃಷ್ಣ. ಸ ಏಷ ಆತ್ಮಾತ್ಮವತಾಮದೀಶ್ವರ ಕಾಣುದಿಲ್ಲ ವರ್ಡಿಂಗ್. ಧರ್ಮ ಸ ಏಷ ಆತ್ಮಾತ್ಮವತಾಮದೀಶ್ವರ ತ್ರಯೀಮಯೋ ಧರ್ಮಮಯಸ್ತಪೋಮ್ಯಃ ವಿತರ್ಕ್ಯಲಿಂಗೋ ಭಗವಾನ್ ಪ್ರಸೀದತಾಂ. ಹರೇ ಕೃಷ್ಣ. ವಿಮಲಾ ಗೋಪಾಲ್ ಕೃಷ್ಣ ಮಾತಾಡಿ ನೀವು ಓದಿ. ಹರೇ ಕೃಷ್ಣ ಪ್ರಭುಜಿ. ಸ ಏಷ ಆತ್ಮಾವತಾಮದೇಶ್ವರ ತ್ರಯೀಮಯೋ ಧರ್ಮಮಯಸ್ತಪೋಮಯಃ ಗತೈರ್ವೈಲಿಕೈರಜಶಂಕರಾದಿಭಿಃ ವಿಕರ್ತಲಿಂಗೋ ಭಗವಾನ್ ಪ್ರಸೀದತಾಂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಡಿ. ಲಲಿತಾ ಶೆಟ್ಟಿ ಮಾತಾಡಿ ನೀವು ಓದಿ. ಹರೇ ಕೃಷ್ಣ ಪ್ರಭುಜಿ. ಸಹೇಷ ಆತ್ಮಾತ್ಮವತಮದೀಶ್ವರಃ ತ್ರಯೀಮಯೋ ಧರ್ಮಮಯಸ್ತಪೋಮಯಃ ಗತವ್ಯಲಿಕೈರಜಶಂಕರಾದಿಭಿಃ ವಿತರ್ಕ್ಯಲಿಂಗೋ ಭಗವಾನ್ ಪ್ರಸಾದಿತಾಂ. ಸೂರ್ಯಕಲಾ ಮಾತಾಡಿ ನೀವು ಪದ ಪದಾರ್ಥ ಅನುವಾದ ಓದಿ. ಹರೇ ಕೃಷ್ಣ. ಸಹ ಅವನು, ಏಷಃ ಆ ಆತ್ಮ ಪರಮಾತ್ಮನು, ಆತ್ಮವತಾಂ ಆತ್ಮ ಸಾಕ್ಷಾತ್ಕಾರ ಹೊಂದಿರುವರ, ಅಧೀಶ್ವರ ಪರಮಪ್ರಭುವು, ತ್ರಯೀಮಯ ವೇದಮೂರ್ತಿಯು, ಧರ್ಮಮಯ ಧರ್ಮಸ್ವರೂಪನು, ತಪಃಮಯ ತಪೋಮೂರ್ತಿಯು, ಗತವ್ಯಲಿಕೈಹಿ ನಿಷ್ಕಪಟಿಗಳಾದ ಅಜ ಬ್ರಹ್ಮ ಶಂಕರ ಆದಿಭಿಹಿ ಶಿವನೇ ಮೊದಲಾದವರಿಂದ ವಿತರ್ಕ್ಯಲಿಂಗ ಆಶ್ಚರ್ಯ ಮತ್ತು ಗೌರವದಿಂದ ನೋಡುವ ಭಗವಾನ್ ದೇವೋತ್ತಮ ಪರಮಪುರುಷನು, ಪ್ರಸೀದತಾಂ ನನಗೆ ದಯೆ ತೋರಲಿ. ಅನುವಾದ. ಅವನು ಆತ್ಮ ಸಾಕ್ಷಾತ್ಕಾರ ಹೊಂದಿದ ಸಮಸ್ತ ಆತ್ಮರ ಪರಮಪ್ರಭು ಪರಮಾತ್ಮ. ಅವನೇ ವೇದಗಳು, ಧರ್ಮಶಾಸ್ತ್ರಗಳು ಹಾಗೂ ತಪಸ್ಸುಗಳ ಸಾಕಾರ ರೂಪ. ಅವನು ಬ್ರಹ್ಮ ಮತ್ತು ಶಿವನಿಂದ ಹಾಗೂ ಎಲ್ಲಾ ಸೋವುಗಳಿಗೆ ಅತೀತರಾದವರಿಂದ ಪೂಜಿತನಾದವನು. ಹೀಗೆ ಭಯಭಕ್ತಿಯಿಂದ ಪೂಜಿತನಾದ ಪರಾತ್ಪರನು ನನ್ನನ್ನು ಅನುಗ್ರಹಿಸಲಿ. ಹರೇ ಕೃಷ್ಣ ಪ್ರಭುಜಿ. ಶಾಂತಿ ಮಾತಾಡಿ ನೀವು ಓದಿ ಭಾವಾರ್ಥ. ಸರಿ ಕಾಣುತ್ತಿಲ್ಲ ಪ್ರಭುಜಿ. ಹರೇ ಕೃಷ್ಣ. ದೇವೋತ್ತಮ ಪರಮಪುರುಷನು ಆತ್ಮ ಸಾಕ್ಷಾತ್ಕಾರದ ವಿವಿಧ ಪಂಥಗಳ ಎಲ್ಲ ಅನುಯಾಯಿಗಳ ಪ್ರಭುವಾಗಿದ್ದರೂ ಎಲ್ಲ ಸೋಗುಗಳಿಗೆ ಅತೀತರಾದವರ ಅರಿವಿಗೆ ಮಾತ್ರ ಬರುತ್ತಾನೆ. ಪ್ರತಿಯೊಬ್ಬನೂ ಶಾಶ್ವತ ಶಾಂತಿ ಅಥವಾ ಶಾಶ್ವತ ಜೀವನಕ್ಕಾಗಿ ಅರಸುತ್ತಿರುತ್ತಾನೆ. ಈ ಗುರಿಯನ್ನು ಸಾಧಿಸುವುದಕ್ಕಾಗಿ ಪ್ರತಿಯೊಬ್ಬನೂ ವೇದ ಅಥವಾ ಇತರ ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಿದ್ದಾನೆ, ಅಥವಾ ಪ್ರಯೋಗವಾದಿ, ದಾರ್ಶನಿಕವಾಗಿ, ಯೋಗ ಸಿದ್ಧಿಯಾಗಿ ಅಥವಾ ಶುದ್ಧ ಭಕ್ತ ಇತ್ಯಾದಿಯಾಗಿ ಉಗ್ರ ತಪಸ್ಸನ್ನು ಮಾಡುತ್ತಿದ್ದಾನೆ. ಆದರೆ ಪರಮಪ್ರಭು ಭಕ್ತರಿಗೆ ಮಾತ್ರ ಪೂರ್ಣವಾಗಿ ಸಾಕ್ಷಾತ್ಕಾರವಾಗುತ್ತಾನೆ.
ಏಕೆಂದರೆ ಅವನು ಎಲ್ಲಾ ಸೋಗುಗಳಿಗೆ ಅತೀತರು. ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿರುವವನು ಸಾಮಾನ್ಯವಾಗಿ ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಅಥವಾ ಭಗವದ್ಭಕ್ತರು ಎಂದು ವರ್ಗೀಕರಣ ಮಾಡಲಾಗಿದೆ. ವೈದಿಕ ಧರ್ಮಕಾಂಡಗಳ ಕಾಮ್ಯ ಕರ್ಮಗಳಿಂದ ಬಹುವಾಗಿ ಆಕರ್ಷಿತರಾದ ಕರ್ಮಿಗಳನ್ನು ಮುಕ್ತಿಕಾಮಿ ಅಥವಾ ಲೌಕಿಕ ಉಪಭೋಗಗಳ ಆಕಾಂಕ್ಷೆ ಉಳ್ಳವರು ಎಂದು ಕರೆಯುತ್ತಾರೆ. ಗುಹಾತ್ಮಕ ಚಿಂತನೆಯಿಂದ ಭಗವಂತನಲ್ಲಿ ಐಕ್ಯವಾಗಲು ಪ್ರಯತ್ನಿಸುವ ಜ್ಞಾನಿಗಳನ್ನು ಮುಕ್ತಿಕಾಮಿ ಅಥವಾ ಲೌಕಿಕ ಅಸ್ತಿತ್ವದಿಂದ ಬಿಡುಗಡೆಯನ್ನು ಬಯಸುವವರು ಎಂದು ಕರೆಯುತ್ತಾರೆ. ಅಷ್ಟವಿಧ ಲೌಕಿಕ ಸಿದ್ಧಿ ಪ್ರಾಪ್ತಿಗಾಗಿ ನಾನಾ ಬಗೆಯ ವ್ರತ ನಿಯಮಗಳನ್ನು ಆಚರಿಸುವವರು ಹಾಗೂ ಅಂತಿಮವಾಗಿ ಸಮಾಧಿ ಸ್ಥಿತಿಯಲ್ಲಿ ಪರಮಾತ್ಮನನ್ನು ಸೇರ ಬಯಸುವವನನ್ನು ಸಿದ್ಧಿಕಾಮಿಗಳು ಎಂದು ಕರೆಯುತ್ತಾರೆ. ಇವರು ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮತರವಾಗ ಬಯಸುವ, ಭಾರಕ್ಕಿಂತಲೂ ಭಾರವಾಗ ಬಯಸುವ, ಇಷ್ಟವಾದುದನ್ನೆಲ್ಲ ಪಡೆಯಲು ಬಯಸುವ, ಪ್ರತಿಯೊಬ್ಬರ ಮೇಲೂ ನಿಯಂತ್ರಣ ಹೊಂದಿರುವ, ಇಷ್ಟವಾದುದನ್ನೆಲ್ಲ ಸೃಷ್ಟಿಸಬಲ್ಲ ಮತ್ತು ಇತರ ಸಿದ್ಧಿಗಳನ್ನು ಹೊಂದಲು ಬಯಸುವರು. ಇವೆಲ್ಲವೂ ಶಕ್ತಿಶಾಲಿ ಯೋಗಿಯ ಸಾಮರ್ಥ್ಯಗಳು. ಆದರೆ ಭಗವಂತನ ಭಕ್ತರು ತಮ್ಮ ತೃಪ್ತಿಗಾಗಿ ಇಂತಹ ಯಾವುದನ್ನೂ ಬಯಸುವುದಿಲ್ಲ. ಅವರು ಭಗವಂತನ ಸೇವೆಯನ್ನು ಮಾತ್ರ ಕಾಣಿಸ್ತಾರೆ. ಹಾ ಮಾತಾಜಿ, ಇನ್ನೊಬ್ಬರು ಓದ್ಲಿ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಪ್ರಭು. ಅರುಂಧತಿ ರಾವ್ ಮಾತಾಜಿ, ನೀವು ಓದಿ. ಓದಿ ಮಾತಾಜಿ. ಅವರು ಭಗವಂತನ ಸೇವೆಯನ್ನು ಮಾತ್ರ ಮಾಡಬಯಸುತ್ತಾರೆ. ಭಗವಂತನ ಸೇವೆಯನ್ನು ಮಾಡಲು ಭಗವಂತ ಅವನಿಗೆ ಭಗವದ್ಗೀತೆಯನ್ನು ಬೋಧಿಸಿದ. ಅದರಲ್ಲಿ ಜ್ಞಾನಯೋಗ, ಹಠಯೋಗ ಮತ್ತು ಮತ್ತೆ ಎಲ್ಲಿ ಓದ್ತಾ ಇದ್ದೀರಾ ನೀವು? ಇಲ್ಲಿ ಮೇಲೆ ನೋಡಿ, ಅವರು ಭಗವಂತನ ಸೇವೆಯನ್ನು ಮಾತ್ರ ಮಾಡಬಯಸುತ್ತಾರೆ. ಅವರು ಭಗವಂತನ ಸೇವೆಯನ್ನು ಮಾತ್ರ ಮಾಡಬಯಸುತ್ತಾರೆ, ಏಕೆಂದರೆ ಭಗವಂತನೇ ದೊಡ್ಡವನು. ಜೀವಿಗಳ ಭಕ್ತರು ಭಗವಂತನ ವಿಭಿನ್ನಾಂಶಗಳಾಗಿ ಅವನ ಶಾಶ್ವತ ದಾಸರಾಗಿದ್ದಾರೆ. ಓಕೆ, ಇಲ್ಲಂದ್ರೆ ಇನ್ನೊಬ್ರು ಓದ್ಲಿ ಮಾತಾಡಿ. ಮಮತಾ ಮಾತಾಡಿ, ನೀವು ಓದಿ. ಹರೇ ಕೃಷ್ಣ ಪ್ರಭುಜಿ. ಅವರು ಭಗವಂತನ ಸೇವೆಯನ್ನು ಮಾತ್ರ ಬಯಸುತ್ತಾರೆ, ಏಕೆಂದರೆ ಭಗವಂತನೇ ದೊಡ್ಡವನು. ಜೀವಿಗಳಾದ ಭಕ್ತರು ಭಗವಂತನ ವಿಭಿನ್ನಾಂಶಗಳಾಗಿ ಅವನ ಶಾಶ್ವತ ದಾಸರಾಗಿದ್ದಾರೆ. ಹೀಗೆ ಭಕ್ತನಿರುವ ಪರಿಪೂರ್ಣ ಆತ್ಮ ರಹಿತನಾಗಲು, ಸ್ವಾತಂತ್ರ್ಯಕ್ಕಾಗಿ ಏನನ್ನೂ ಬಯಸದಂತಾಗಲು ನೆರವಾಗುತ್ತದೆ. ಇಂತಹ ಭಕ್ತರನ್ನು ನಿಷ್ಕಾಮಿ ಅಥವಾ ಯಾವ ಕಾಮನೆಗಳು ಇಲ್ಲದವನು ಎಂದು ಕರೆಯುತ್ತಾರೆ. ಜೀವಿಯು ಸ್ವಭಾವದಿಂದಾಗಿ ಕಾಮನೆಗಳಿಂದ ವಿರಹಿತನಾಗುವುದು ಸಾಧ್ಯವಿಲ್ಲ. ಮುಕ್ತಿಕಾಮಿ ಮತ್ತು ಸಿದ್ಧಿಕಾಮಿಗಳು ಆತ್ಮತೃಪ್ತಿಗಾಗಿ ಏನನ್ನಾದರೂ ಬಯಸುತ್ತಾರೆ. ಆದರೆ ಭಗವಂತನ ಭಕ್ತರಾದ ನಿಷ್ಕಾಮಿಗಳು ಭಗವಂತನ ತೃಪ್ತಿಗಾಗಿಯೇ ಎಲ್ಲವನ್ನೂ ಬಯಸುತ್ತಾರೆ. ಅವರು ಪೂರ್ಣವಾಗಿ ಭಗವಂತನ ಆಜ್ಞೆಗಳನ್ನು ಅವಲಂಬಿಸುತ್ತಾರೆ. ಭಗವಂತನನ್ನು ಸಂತುಷ್ಟಿಗೊಳಿಸುವ ಸಲುವಾಗಿ ಸದಾ ತಮ್ಮ ಕರ್ತವ್ಯಗಳನ್ನು ಮಾಡಲು ಅವರು ಸಿದ್ಧವಾಗಿರುತ್ತಾರೆ. ಪ್ರಾರಂಭದಲ್ಲಿ ಅರ್ಜುನನ ಆತ್ಮತೃಪ್ತಿ ಬಯಸುವವರ ಸಾಲಿನಲ್ಲಿ ತಾನೂ ಸೇರಿದ್ದ, ಏಕೆಂದರೆ ಅವನು ಕುರುಕ್ಷೇತ್ರದ ಯುದ್ಧದಲ್ಲಿ ಕಾದಲು ಬಯಸಲಿಲ್ಲ. ಆದರೆ ಅವನನ್ನು ಕಾಮನೆಗಳಿಂದ ವಿರಹಿತನನ್ನಾಗಿ ಮಾಡಲು ಭಗವಂತ ಅವನಿಗೆ ಭಗವದ್ಗೀತೆಯನ್ನು ಬೋಧಿಸಿದ. ಅದರಲ್ಲಿ ಕರ್ಮಯೋಗ, ಜ್ಞಾನಯೋಗ, ಹಠಯೋಗ ಮತ್ತು ಭಕ್ತಿಯೋಗಗಳನ್ನು ವಿವರಿಸಲಾಗಿದೆ. ಅರ್ಜುನನ ಯಾವ ಸೋಗು ಇಲ್ಲದವನಾಗುವುದರಿಂದ ತನ್ನ ತೀರ್ಮಾನವನ್ನು ಬದಲಿಸಿದ. ಯುದ್ಧ ಮಾಡಲು ಒಪ್ಪಿ ಭಗವಂತನನ್ನು ತೃಪ್ತಿಪಡಿಸಿದ. ಕರಿಷ್ಯೆ ವಚನಂ ತವ, ಹೀಗೆ ಅವನು ನಿಷ್ಕಾಮಿಯಾದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭವಾನಿ ಮಾತಾಜಿ, ನೀವು ಓದಿ. ಭವಾನಿ ರಂಗಸ್ವಾಮಿ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಇಲ್ಲಿ ಬ್ರಹ್ಮ ಮತ್ತು ಶಿವನ ಉದಾಹರಣೆಗಳನ್ನು ವಿಶೇಷವಾಗಿ ಪ್ರಸ್ತಾವಿಸಲಾಗಿದೆ. ಏಕೆಂದರೆ ಬ್ರಹ್ಮ, ಶಿವ, ಲಕ್ಷ್ಮಿ ಮತ್ತು 4 ಕುಮಾರರು ಸನಕ, ಸನಾತನ ಇತ್ಯಾದಿ
4 ನಿಷ್ಕಾಮ ವೈಷ್ಣವ ಸಂಪ್ರದಾಯದ ನಾಯಕರು. ಅವರೆಲ್ಲ ಸೋಗುಗಳಿಂದ ವಿಮುಕ್ತರು. ಗತವ್ಯ ಲೀಕೈಹ ಎಂಬುದನ್ನು ಪ್ರೋಜ್ಜೀತ ಕೈತವ್ಯ ಅಥವಾ ಸೋಗುಗಳಿಂದ ಮುಕ್ತರು ಶುದ್ಧ ಭಕ್ತರು ಮಾತ್ರ ಎಂದು ಶೀಲಜೀವ ಗೋಸ್ವಾಮಿಯವರು ಅರ್ಥೈಸುತ್ತಾರೆ. ಚೈತನ್ಯ ಚರಿತಾಮೃತದಲ್ಲಿ ಮಧ್ಯ 19.149 ಹೀಗೆ ಹೇಳಲಾಗಿದೆ: ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ ಭುಕ್ತಿ ಮುಕ್ತಿ ಸಿದ್ಧಿಕಾಮಿ ಸಕಲಿ ಅಶಾಂತ. ತಮ್ಮ ಪುಣ್ಯ ಕಾರ್ಯಗಳಿಗೆ ಪ್ರತಿಫಲಾಪೇಕ್ಷೆಯುಳ್ಳವರು, ಮೋಕ್ಷ ಮತ್ತು ದೇವೋತ್ತಮನಲ್ಲಿ ಐಕ್ಯವನ್ನು ಬಯಸುವವರು, ಯೋಗ ಶಕ್ತಿಯಿಂದ ಲೌಕಿಕ ಸಿದ್ಧಿಯನ್ನು ಬಯಸುವವರು ಎಲ್ಲ ಅವಿಶ್ರಾಂತರು. ಏಕೆಂದರೆ ಅವರೆಲ್ಲ ತಮಗಾಗಿ ಏನನ್ನೋ ಬಯಸುತ್ತಾರೆ. ಆದರೆ ಭಕ್ತನು ಸಂಪೂರ್ಣವಾಗಿ ಶಾಂತಚಿತ್ತನಾಗಿರುತ್ತಾನೆ, ಏಕೆಂದರೆ ಅವನಿಗೆ ತನ್ನದೇ ಆದ ಬೇಡಿಕೆಗಳು ಏನೂ ಇರುವುದಿಲ್ಲ. ಅವನು ಸದಾ ಭಗವಂತನ ಆಶಯಗಳನ್ನು ಪೂರೈಸಲು ಸಿದ್ಧನಾಗಿರುತ್ತಾನೆ. ಇದರ ತಾತ್ಪರ್ಯವೇನೆಂದರೆ ಭಗವಂತ ಎಲ್ಲರಿಗಾಗಿ ಇದ್ದಾನೆ. ಭಗವಂತನ ಅನುಮತಿ ಇಲ್ಲದೆ ಯಾರೂ ತಮ್ಮ ತಮ್ಮ ವಾಂಛಿತ ಫಲಗಳನ್ನು ಹೊಂದಲಾರರು. ಆದರೆ ಭಗವದ್ಗೀತೆಯಲ್ಲಿ 8.9 ಭಗವಂತ ಹೇಳಿದಂತೆ ಅಂತಹ ಎಲ್ಲಾ ಫಲಗಳನ್ನು ಅವನೇ ನೀಡುತ್ತಾನೆ. ಏಕೆಂದರೆ ವೇದಾಂತಿಗಳ, ಮಹಾನ್ ಕರ್ಮಕಾಂಡೀಯರ, ಮಹಾನ್ ಧಾರ್ಮಿಕ ಮುಖಂಡರ, ಮಹಾನ್ ತಪಸ್ವಿಗಳ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಲು ಯತ್ನಿಸುತ್ತಿರುವ ಪ್ರತಿಯೊಬ್ಬ ಅಧೀಶ್ವರ, ಮೂಲ ನಿಯಾಮಕ ಭಗವಂತನೇ. ಆದರೆ ಅಂತಿಮವಾಗಿ ಅವನು ಕಪಟವರಿಯದ ಭಕ್ತರಿಗೆ ಮಾತ್ರ ಸಾಕ್ಷಾತ್ಕಾರಗೊಳ್ಳುತ್ತಾನೆ. ಆದುದರಿಂದ ಶುಕಮುನಿಗಳು ಭಗವಂತನ ಭಕ್ತಿ ಸೇವೆಗೆ ವಿಶೇಷ ಒತ್ತು ಕೊಟ್ಟಿದ್ದಾರೆ. ಹರೇ ಕೃಷ್ಣ ಗುರೂಜಿ. ಧನ್ಯವಾದಗಳು ಗುರೂಜಿ. ಹರೇ ಕೃಷ್ಣ ಎಲ್ಲ ಭಕ್ತರು. ಈಗ ನಾಳೆ ನೋಡೋಣ ಇದರ ಎಕ್ಸ್ಪ್ಲನೇಷನ್.